ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಎಸ್, ಶ್ರೀಮದ್ ಭಾಗವತಂ 3ನೇ ಸ್ಕಂದ 28ನೇ ಅಧ್ಯಾಯ ಶ್ಲೋಕ 2. ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ ನಿವರ್ತನಂ ದೈವಾಲಬ್ಧೇನ ಸಂತೋಷ ಆತ್ಮವಿಚರಣ ಅರ್ಚನಂ. अनुवाद मत भावार्थ by His Divine Grace अभय ಶರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ವ್ಯಕ್ತಿಯು ತನಗೆ ಶಕ್ತಿ ಇರುವ ಮಟ್ಟಿಗೂ ಸ್ವಧರ್ಮಾಚರಣೆ ಮಾಡಬೇಕು ಮತ್ತು ತನಗೆ ವಿಹಿತವಾಗದಿರುವ ಧರ್ಮಗಳು ತ್ಯಜಿಸಬೇಕು. ಭಗವಂತನ ಅನುಗ್ರಹದಿಂದ ದೊರೆತ ಗಳಿಕೆಯಿಂದ ತೃಪ್ತನಾಗಬೇಕು ಮತ್ತು ಗುರುಗಳ ಚರಣ ಕಮಲಗಳನ್ನು ಅರ್ಚಿಸಬೇಕು. ಸ್ವಧರ್ಮಾಚರಣೆ ನೋಡಿ ಹೇಗೆ ಅಂದ್ರೆ, ಈಗ ಆನೆ ಮತ್ತೆ ಮೀನು ಮತ್ತೆ ಮಂಗ, ಈಗ ನಾವು 3 ಜನ ಇದ್ದಾರೆ. ಈಗ ನಾವು ಮರ ಹತ್ತಲಿಕ್ಕೆ ಹೇಳುವಂಥದ್ದು ಯಾರಿಗೆ ಮಾಡ್ಲಿಕ್ಕೆ ಆಗ್ತದೆ? ಮರ ಹತ್ತುವಂಥದ್ದು. ಈಗ 3 ಕೂಡ ಟಾಸ್ಕ್, ಮರ ಹತ್ತುವಂತ ಟಾಸ್ಕ್ ಮಾಡ್ಲಿಕ್ಕೆ ಆಗ್ತದ? ಮಂಗಕ್ಕಾಗತ್ತೆ, ಎಲ್ಲರಿಗೂ ಆಗಲ್ಲ. ಯಾಕೆ ಈಗ ಆನೆಗೆ ಮತ್ತೆ ಮೀನಿಗೆ ಯಾಕೆ ಆಗುದಿಲ್ಲ? ಅವುಗಳ ಸ್ವಭಾವದಿಂದ ಆಗುದಿಲ್ಲ. ಆಕೃತಿ ಮತ್ತು ಸ್ವಭಾವಕ್ಕನುಗುಣವಾಗಿ ಆಗುದಿಲ್ಲ. ಯಸ್ಯ ಮಧುಮೈ ಕೃಷ್ಣಕಾಂತ ದೇವಿದಾಸಿ ಅಂತ ಹೇಳ್ತೀರಿ ಇದಕ್ಕೆ? ಇದು ಆಗಿದೆ ಅಲ್ಲ ನಮ್ಗೆ ಭಕ್ತಿಶಾಸ್ತ್ರಿಯಲ್ಲಿ. ನೀರಿನಲ್ಲಿ ಬದುಕಲಿಕ್ಕೆ ಮೀನಿಗೆ ಸಾಧ್ಯ, ನೀರು ಬಿಟ್ಟು ಮೀನು ಹೊರಗೆ ಬದುಕಲಾರದು. ಆನೆ ಭೂಮಿಯ ಮೇಲೆ ಜೀವನ ಮಾಡ್ತದೆ ನಡ್ಕೊಂಡು. ಅದಕ್ಕೆ ಮತ್ತೆ ಯಾರು ಭೂಮಿ ಬಿಟ್ಟು ಮರ ಹತ್ಲಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮಂಗನಿಗೆ ಅದರ ಜೀವನವೇ ಮರದ ಮೇಲೆ, ಒಂದು ಮರದಿಂದ ಮರಕ್ಕೆ ಹಾರಿಯ ಜೀವನ. ಸೊ ಹಾಗಾಗಿ ಅವರವರಿಗೆ ಅವರವರ ಭಗವಂತ ಕೊಟ್ಟಿದ್ದ ಶರೀರ ಅವರವರದ್ದು ಅವರು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಈಗ ನಾವು ಇಲ್ಲಿ ಪ್ರಭುಪಾದ ಹೇಳುವಂತಹದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಮೆಟೀರಿಯಲ್. ಮತ್ತೆ ಸ್ಪಿರಿಚುವಲ್ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವರ್ಣಾಶ್ರಮ. ವರ್ಣ ಇಸ್ ಮೆಟೀರಿಯಲ್, ಆಶ್ರಮ ಇಸ್ ಸ್ಪಿರಿಚುವಲ್. ಈಗ ಎಂತಂದ್ರೆ ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಈಗ ಬ್ರಾಹ್ಮಣ ಅಂದ್ರೆ ಸಮೋದಮ ತಪ ಶೌಚಂ ಕ್ಷಾಂತಿರಾಜಂ ಏವಚ ಜ್ಞಾನ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಈಗ ಪ್ರಭುಪಾದ ಇರುವಂಥದ್ದು ಯಾರತ್ತಾದ್ರೂ ಈ 9 ಕ್ವಾಲಿಟೀಸ್, ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದೆ 18ನೇ ಅಧ್ಯಾಯದಲ್ಲಿ. ಯಾರತ್ರ ಈ 9 ಕ್ವಾಲಿಟಿ ಉಂಟು, ಈಸ್ ಎ ಬ್ರಾಹ್ಮಣ. ಅವ ಚಂಡಾಲನ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಕೂಡ ಈ ಕ್ವಾಲಿಟಿ ಇದ್ರೆ ಈಸ್ ಎ ಬ್ರಾಹ್ಮಣ. ಈ ಕ್ವಾಲಿಟೀಸ್ ಇರ್ಬೇಕಂತೆ. ಈಗ ಇನ್ನೊಂದು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದಾರೆ, ಈ ಕ್ವಾಲಿಟೀಸ್ ಇಲ್ಲ. ಈಸ್ ನೋನ್ ಆಸ್ ದ್ವಿಜಬಂಧು, ಈಸ್ ನಾಟ್ ದ್ವಿಜಬಂಧು. ಹಾಗಾಗಿ ಬ್ರಾಹ್ಮಣ. ಕ್ಷತ್ರಿಯ ಅಂದ್ರೆ ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪತ್ರಿಕ. ಕ್ಷತ್ರಿಯ ಅಂದ್ರೆ ಅವ
ಜನರನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಪ್ರೊಟೆಕ್ಷನ್. ಹಾಗಾಗಿ ಈಗಿನ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು ಕ್ಷತ್ರಿಯ ಅಲ್ಲ. ಪ್ರಭುಪಾದ ಹೇಳುವಂಥದ್ದು ದೇ ಆರ್ ಸೋಕಾಲ್ಡ್ ಪೊಲಿಟಿಷಿಯನ್ಸ್. ಸೋಕಾಲ್ಡ್ ಪೊಲಿಟಿಷಿಯನ್ ಯಾಕೆ ಹೇಳ್ತಾರೆ? ಎಸ್, ಯಾರು ಹೇಳ್ಬೋದು? ಎಸ್, ಸೋಕಾಲ್ಡ್ ಪೊಲಿಟಿಷಿಯನ್ ಯಾಕೆ ಹೇಳ್ತಿದ್ದಾರೆ ಪ್ರಭುಪಾದ? ಅವರು ನಿಜವಾದ ಪ್ರಭುಜಿ, ಪೊಲಿಟಿಷಿಯನ್ ಅಲ್ಲ. ಯಾಕೆಂದ್ರೆ ಅವರು ತಾವು ಮಾಡ್ಬೇಕಾದ ಕರ್ತವ್ಯಗಳನ್ನೇ ಮಾಡ್ತಾ ಇಲ್ಲ. ಎಸ್, ಈಗ ನೋಡಿ, ನಾನು ನಿಮ್ಗೆ ಒಂದು ಸಣ್ಣ ಒಂದು ಪ್ರಭುಪಾದ ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ಕಂಪೇರ್ ಮಾಡುವ, ಯಾವುದಕ್ಕೆ ಕಂಪೇರ್ ಮಾಡುವ? ಕುರುಕ್ಷೇತ್ರ ಯುದ್ಧಕ್ಕೆ ಮತ್ತೆ ಈಗಿನ ಯುದ್ಧಕ್ಕೆ ಕಂಪೇರ್ ಮಾಡುವ. ಅಜಗಜಾಂತರ ವ್ಯತ್ಯಾಸ ಉಂಟು. ಯಾಕೆಂದ್ರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತುಂಟು, ಈಗ ಅರ್ಜುನ ಇಸ್ ಲೀಡ್ ಮಾಡ್ತಾ ಇದ್ದಾನೆ. ಈಗ ಯಾರು ಲೀಡ್ ಮಾಡ್ತಾ ಇದ್ದಾನೆ ಅವ ಹೋದ್ರೆ ಯುದ್ಧ ಫಿನಿಶ್. ಅಂದ್ರೆ ಮತ್ತೆ ಯಾರು ಸೈನಿಕರೆಲ್ಲ ಲೆಕ್ಕಾಗಿಲ್ಲ. ಯಾರು ರಾಜ ಇದ್ದಾನೆ ಅವ ಎದೆ ಕೊಡುವಂಥದ್ದು, ಎದುರು ಹೋಗಿ. ಈಗ ನಮ್ದು ಯುದ್ಧ ಆಗುವಾಗ ಯಾವ ರೀತಿ ಆಗ್ತದೆ? ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ಬೋದಾ? ಎಸ್, ಸೈನಿಕರೆಲ್ಲ ಹೋಗ್ತಾರೆ ಗುರುಜಿ, ಹಾ, ಇವ್ರು ಹಿಂದೆ ನಿಂತಿರ್ತಾರೆ. ಕಂಟ್ರೋಲ್ ತರ ಇರ್ತಾರೆ ಪ್ರಭುಜಿ. ಅವರು ಯುದ್ಧ ಭೂಮಿಗೆನೆ ಹೋಗೋದೇ ಇಲ್ಲ, ರೂಮಲ್ಲಿ ಕುತ್ಕೊಂಡೆಲ್ಲ ವಾಚ್ ಮಾಡ್ತಿರ್ತಾರೆ. ಈಗ ನೋಡಿ ಹೇಗೆ ಅಂದ್ರೆ, ಪೊಲಿಟಿಷಿಯನ್ ಅಂದ್ರೆ ಈಗ ಡಿಫೆನ್ಸ್ ಮಿನಿಸ್ಟರ್. ಈಗ ಡಿಫೆನ್ಸ್ ಮಿನಿಸ್ಟರ್ ಎಂತಂದ್ರೆ ಅವ್ರು ಎದ್ದು ಇರಬೇಕು. ಈಗ ಆಕ್ಚುಲಿ ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ 25 ವರ್ಷ ಆದ್ಮೇಲೆ ಯಂಗ್ ಏಜ್ ಅಲ್ಲಿ ವಿಲ್ ಬಿಕಮ್ ಡಿಫೆನ್ಸ್ ಮಿನಿಸ್ಟರ್. ನಿಮ್ಗೆಲ್ಲರಿಗೂ ಗೊತ್ತುಂಟು, ಪರೀಕ್ಷಿತ್ ಮಹಾರಾಜ್ ಯಂಗ್ ಏಜ್ ಅಲ್ಲಿ ಅವನ ಮಗ ಜನ್ಮಜಯನ್ಗೆ ಬಿಟ್ಟುಕೊಟ್ಟ. ಪರೀಕ್ಷಿತನಿಗೆ ಕೂಡ ಯಂಗ್ ಏಜ್ ಅಲ್ಲಿ ಸಿಕ್ತು, ಪಾಂಡವರು ಬಿಟ್ಟುಕೊಟ್ರು. ಹಾಗಾಗಿ ಯಾವಾಗ ನಿಮ್ಮ ಹತ್ರ ಆ ಒಂದು ಕೆಪಾಸಿಟಿ ಇರ್ತದೆ, ಅಂದ್ರೆ ಸ್ಟ್ರೆಂತ್ ಎಲ್ಲ ಇರ್ತದೆ, ಆಗ ನಾವು ರೂಲ್ ಮಾಡುವಂಥದ್ದು. ಪ್ರಾಯ ಆದ ಮೇಲೆ ನೀವು ಯಾವುದೇ ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲರೂ ಅವ್ರು ಮಾಡುವುದಿಲ್ಲ, ಅವರು ಇನ್ನೊಬ್ಬನಿಗೆ ಕೊಡ್ತಾನೆ. ಅವ್ರು ಫುಲ್ ಕೃಷ್ಣ ಪ್ರಜ್ಞೆಯಲ್ಲಿ ರಿಯಲೈಸೇಷನ್ ಆಗ್ಲಿಕ್ಕೆ ಹೋಗ್ತಾನೆ, ಸಾಕ್ಷಾತ್ಕಾರ ಬರಲಿಕ್ಕೆ ಭಗವಂತನದಿಗೆ. ಈಗ ನೋಡಿ, ಮ್ಯಾಕ್ಸಿಮಮ್ 99% ಪೊಲಿಟಿಷಿಯನ್ ಅವರು ದೇ ಆರ್ ಮೋರ್ ದೆನ್ 60. ಮತ್ತೆ ಪೊಲಿಟಿಷಿಯನ್ ಅಂದ್ರೆ ಅವನ ಹತ್ರ ಶೌರ್ಯಂ ಇಲ್ಲ. ಈಗ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ಈಗ ನಾನು 18.42 ಹೇಳಿದೆ ನಿಮಗೆ. ಯಾವುದು? ಸಮೋಧಮ ತಪ ಶೌಚಂ ಶಾಂತಿ ಆರ್ಜಮ ಏವಚ ಜ್ಞಾನ ವಿಜ್ಞಾನ ವಾಸ್ತಿಕ, ಅದು 4.2. ನೆಕ್ಸ್ಟ್ 4.3 ಅಲ್ಲೇ ಉಂಟು ಕ್ವಾಲಿಟೀಸ್, ಕ್ಷತ್ರಿಯನ ಕ್ವಾಲಿಟಿ. ಶೌರ್ಯ ಅಂದ್ರೆ ಹೀರೋಯಿಸಮ್. ನೀವು ಹೆಚ್ಚಿನ ಪೊಲಿಟಿಷಿಯನ್ ನೋಡಿ, ಎಂತ ಹೀರೋಯಿಸಮ್ ಉಂಟು, ಬಲವೇ ಇಲ್ಲ. ತೇಜ ಅಂದ್ರೆ ಪವರ್. ಧೃತಿ ಡಿಟರ್ಮಿನೇಷನ್, ಇದೆಲ್ಲ ಕ್ಷತ್ರಿಯನ ಕ್ವಾಲಿಟಿ. ದಾಕ್ಷ್ಯಂ ಅಂದ್ರೆ ರಿಸೋರ್ಸ್ಫುಲ್ನೆಸ್. ಮತ್ತೆ ಯುದ್ಧೇ ಚಾಪಿ ಅಂದ್ರೆ ಅಪಾಲನಂ ಅಂದ್ರೆ ಕರೇಜ್ ಇರ್ಬೇಕು ಅವನಿಗೆ ಬ್ಯಾಟಲ್ ಫೀಲ್ಡ್ ಅಲ್ಲಿ. ಯುದ್ಧ ರಣರಂಗದಲ್ಲಿ ಕರೇಜ್ ಇರ್ಬೇಕು. ಇದೆಂತ ಅಂದ್ರೆ ಯುದ್ಧ ಆಗ್ತಾ ಇರ್ತದೆ, ಡೆಲ್ಲಿಯಲ್ಲಿ AC ರೂಮ್ ಹಾಕ್ತಾರೆ, ಟೀ ಇರ್ತದೆ, ಟೀ ಕುಡಿತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅದಕ್ಕೆಲ್ಲ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ, ಇಂತ ಅಂತ ಟೀಗೆ ಬಿಸ್ಕಿಟ್ ಆಗಿ ಕುಡಿತಾ ಇರ್ತಾರೆ. ಇದು ಅಲ್ಲ ಆಕ್ಚುಲಿ. ಹಾಗಾಗಿ ಈಗಿನ ಪೊಲಿಟಿಷಿಯನ್ ನಿಜವಾಗಿ ಕ್ಷತ್ರಿಯರ? ಈಗ ಪ್ರಶ್ನೆ ಬರುವಂತದ್ದು. ಎಸ್, ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಪ್ರಶ್ನೆ, ಕ್ಷತ್ರಿಯರ? ಇಲ್ಲ, ಆ ಗುಣಗಳಿಗೆ ತಕ್ಕಂತೆ ಇಲ್ಲ. ಎಸ್, ಹಾಗೆ ಇದು ಎಲ್ಲ ನ್ಯಾಚುರಲ್ ಬರುವಂತ ಇದು ಕ್ವಾಲಿಟೀಸ್. ಅದು ಕೂಡ ಹೇಗೆ ಅಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಅಂದ್ರೆ ಹುಟ್ಟಿಯಿಂದ ಕ್ಷತ್ರಿಯ ಅಲ್ಲ, ಅವನನ್ನು ಗುರುಕುಲ ಕಲಿಸುವಂತದ್ದು. 25 ವರ್ಷ 5 ವರ್ಷ ಮನೆಯಲ್ಲಿ ಇರ್ತಾನೆ ಮುದ್ದು, ಮತ್ತೆ 5 ವರ್ಷ ಆದ್ಮೇಲೆ 6 ವರ್ಷದಿಂದ 25 ವರ್ಷದ ತನಕ ಅವ ಗುರು ಅಂಡರ್ ಇರುವಂತ 20 ವರ್ಷ ಗುರು ನೋಡ್ತಾನೆ. ಗುರುವಿಗೆ ಗೊತ್ತಾಗ್ತದೆ, ವಿದಿನ್ 1 ಇಯರ್ ಗೊತ್ತಾಗ್ತದೆ
ಎಂತ ಏನಾದ್ರು ಕ್ವಾಲಿಟಿ ಉಂಟು ಅಂತ. ಹಾಗಾಗಿ ಅವನ ಹತ್ರ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಡಿಸೈಡ್ ಮಾಡೋದು, ಗುರು ಕೊಡುವಂಥದ್ದು. ಈಗ ಹೇಗಂದ್ರೆ ನಮಗೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಸಿಗ್ತದಲ್ಲ, ಗ್ರಾಜುಯೇಷನ್ ಸರ್ಟಿಫಿಕೇಟ್ ಸಿಗ್ತದೆ ಕಾಲೇಜ್ ಆದ ಮೇಲೆ, ಅದೇ ರೀತಿ ಗುರು ಡಿಸೈಡ್ ಮಾಡೋದು, ಎಸ್ ದಿಸ್ ಪರ್ಸನ್ ಇಸ್ ಬ್ರಾಹ್ಮಣ, ಈಸ್ ಹ್ಯಾವಿಂಗ್ ಬ್ರಾಹ್ಮಣಿಕ ಕ್ವಾಲಿಟಿ, ದಿಸ್ ಪರ್ಸನ್ ಇಸ್ ಕ್ಷತ್ರಿಯ, ಈಸ್ ಅ ಕ್ಷತ್ರಿಯ ಕ್ವಾಲಿಟಿ, ದಿಸ್ ಪರ್ಸನ್ ಇಸ್ ವೈಶ್ಯ, ಕೃಷಿ ಗೋರಕ್ಷ ವಾಣಿಜ್ಯಂ, ಹಾಗೆ ವೈಶ್ಯ, ದಿಸ್ ಪರ್ಸನ್ ಶೂದ್ರ. ಈಗ ಶೂದ್ರ ಅಂದ್ರೆ ನೋಡಿ, ಶೂದ್ರ ಅಂದ್ರೆ ಲೋವೆಸ್ಟ್ ಅಲ್ಲ. ಬ್ರಾಹ್ಮಣನಿಗೆ ಈ ವಾಸ್ ಯೂಸ್ಫುಲ್. ಹೇಗೆ ಅಂದ್ರೆ ಈಗ ಯಜ್ಞ ಮಾಡ್ಲಿಕ್ಕೆ ಕಲ್ಲು ತರ್ತಾ ಇದ್ದ, ಯಜ್ಞ ಕುಂಡ ಇದಕ್ಕೆ, ಮತ್ತೆ ಅದಕ್ಕೆ ಯಾವುದು ಈ ಆಹುತಿ ಮಾಡುವಂತ ಎಲ್ಲ ವಸ್ತುಗಳನ್ನು ತರ್ತಾ ಇದ್ದ. ಈ ವಾಸ್ ಹೆಲ್ಪಿಂಗ್. ಕ್ಷತ್ರಿಯನಿಗೆ ಸೋಲ್ಜರ್ಸ್ ವೇರ್ ಆಲ್ ಶೂದ್ರಸ್, ಈ ವಾಸ್ ಹೆಲ್ಪಿಂಗ್ ಫಾರ್ ಕ್ಷತ್ರಿಯ. ವೈಶ್ಯನಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ, ಈ ಗದ್ದೆಯಲ್ಲಿ ಉಳಿಲಿಕ್ಕೆ, ಈ ಫ್ಲೋಯಿಂಗ್ಗೆ ಅವ ಹೆಲ್ಪ್ ಮಾಡ್ತಾ ಇದ್ದ. ಹಾಗಾಗಿ ಈಗ 3 ಕ್ವಾಲಿಟಿ ಇಲ್ಲದ್ರೆ ಅವ ಶೂದ್ರ, ಈ ಅಷ್ಟು ಹೆಲ್ಪ್ ದಿಸ್ ಪೀಪಲ್. ಈಗ ಶೂದ್ರ ಕೂಡ ಲೋವೆಸ್ಟ್ ಅಲ್ಲ. ಶೂದ್ರ ಅಂದ್ರೆ ಕಾಲು, ಬ್ರಾಹ್ಮಣ ಅಂದ್ರೆ ತಲೆ, ಕ್ಷತ್ರಿಯ ಅಂದ್ರೆ ಕೈ, ವೈಶ್ಯ ಅಂದ್ರೆ ಹೊಟ್ಟೆ. ಹಾಗಾಗಿ ಇದು ಭಗವಂತ ಡಿಸೈನ್ ಮಾಡಿದ್ದು. ಹಾಗಾಗಿ ಕೆಲವರೆಲ್ಲ ಎಂತಂದ್ರೆ ಅದೆಂತ ಶೂದ್ರ ಇಲ್ಲ ಸರ್, ಅವು ಕೂಡ ಎಂತ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವ ಕಲಿಯುಗ ಮೀನ್ಸ್ ಲೆಸ್ ದನ್ ಶೂದ್ರಾಸ್, ಶೂದ್ರ ಕೂಡ ಇಲ್ಲ ಅಂದ್ರೆ ಹಿ ವಿಲ್ ಬಿ ಎಲಿವೇಟೆಡ್. ಯಾಕೆಂದ್ರೆ ಗೋಲ್ ಎಂತಂದ್ರೆ ಕೃಷ್ಣನ ಪ್ಲೀಸ್ ಮಾಡುವಂಥದ್ದು. ಹಾಗೆ ಭಗವಂತ ಹೇಗೆಂದ್ರೆ ಈಗ ಕಾಲು ತೆಗೆದ್ರೆ ನಮ್ಮ ಬಾಡಿಗೆ ಅರ್ಥ ಇಲ್ಲ, ಕಾಲು ಬೇಕು. ಹಾಗಾಗಿ ಗುರು ಡಿಸೈಡ್ ಮಾಡುವಂಥದ್ದು, 20 ವರ್ಷದ ಟ್ರೈನಿಂಗ್ ಅಲ್ಲಿ ಗುರು ಡಿಸೈಡ್ ಮಾಡುವಂಥದ್ದು ಯಾವ ಕ್ವಾಲಿಟಿ ಉಂಟಂತ ಅವನಿಗೆ. ಈಗ ನಾವು ಕಲಿಯುಗದಲ್ಲಿ ನೋಡುವ, ಈ ಕಲಿಯುಗದಲ್ಲಿ ನಮ್ಮ ಸೋ ಕಾಲ್ಡ್ ಇಂಡಸ್ಟ್ರಿಯಲೈಸೇಷನ್, ಪ್ರಭುಪಾದ ಹೇಳುವಂಥದ್ದು ಒಂದು ಇಂಡಸ್ಟ್ರಿಯಲ್ಲಿ R&D ಡಿಪಾರ್ಟ್ಮೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, R&D ಪ್ರಭುಪಾದ, ದಟ್ ಈಸ್ ಬ್ರಾಹ್ಮಣ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಒಂದು ಇಂಡಸ್ಟ್ರಿಯಲ್ಲಿ, ದಟ್ ಈಸ್ ನೋನ್ ಆಸ್ ಕ್ಷತ್ರಿಯ. ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರ್ತದೆ, ದಟ್ ಈಸ್ ನೋನ್ ಆಸ್ ವೈಶ್ಯ. ಲೇಬರ್ ಡಿಪಾರ್ಟ್ಮೆಂಟ್ ಇರ್ತದೆ, ಲೇಬರ್ ಕೆಲಸ ಮಾಡಲೇಬೇಕು, ಎಲ್ಲ ಹೇಗೆ ಉತ್ಪತ್ತಿ ಆಗುವಂಥದ್ದು, ದಟ್ ಈಸ್ ಶೂದ್ರ. ಹಾಗಾಗಿ ಈ ನೋಡಿ, ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಪರ್ಫೆಕ್ಟ್, ಎಲ್ಲವೂ ಪರ್ಫೆಕ್ಟ್. ಈಗ ನೆಕ್ಸ್ಟ್ ಬರುವ 4 ಆಶ್ರಮ. 4 ಆಶ್ರಮ ಯಾವುದೆಲ್ಲ? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈಗ ನಾನು ಬೆಳಿಗ್ಗೆ ಪ್ರಭುಪಾದ ಕ್ಲಾಸ್ ಕೇಳಿದೆ, ಪ್ರಭುಪಾದ ಇರುವಂಥದ್ದು ಫಾರ್ ಮೆನ್ ದೇರ್ ಇಸ್ 4, ಫಾರ್ ಲೇಡೀಸ್ ದೇರ್ ಇಸ್ 3. ಯಾವುದು 3? ಎಸ್, ಯಾರು ಹೇಳ್ಬೋದು? ಈಗ ಮೆನ್ ಇದು 4 ಹೇಳಿದೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಲೇಡೀಸ್ಗೆ 3 ಉಂಟಂತೆ ಪ್ರಭುಪಾದ ಇರುವಂಥದ್ದು. ಎಸ್, ಯಾರಿಗಾದ್ರೂ ಗೊತ್ತುಂಟ? ಹೆಂಗಸರಿಗೆ ಸನ್ಯಾಸಾಶ್ರಮ ಇಲ್ಲ. ಅಲ್ಲ, ಅದು ಇದನ್ನು ಬಿಡಿ, ಇದು 4 ಬಿಡಿ, ಇದನ್ನು ಬಿಟ್ಟು ಈ 4 ಅಲ್ಲ, ಬೇರೆ ಪ್ರಭುಪಾದ ಇರುವಂಥದ್ದು. ಎಸ್, ಯಾರು ಹೇಳ್ತೀರಿ? ಕೀರ್ತಿ ಶೀರ್ವಾಕ್ಚ ನಾರಿ ನಾಮ ಸ್ಮೃತಿರ್ಮೇಧ ಧೃತಿಸ್. ಅಲ್ಲ. ಓಕೆ, ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ, ಅದರಿಂದ ನಿಮ್ಗೆ ಅರ್ಥ ಆಗ್ಬೋದು. ದೇವಹೂತಿಯ ಲೈಫಲ್ಲಿ ಅದು ಉಂಟು, ಯಾರು ಹೇಳ್ತೀರಿ? ತಂದೆಯ ರಕ್ಷಣೆ ಅದ ಹಾ, ಓಕೆ. ನೆಕ್ಸ್ಟ್ ರಕ್ಷಣೆ, ಮತ್ತೆ ಗಂಡನ ರಕ್ಷಣೆಯಲ್ಲಿ ಇರ್ತಾರೆ, ಆಮೇಲೆ ಮಕ್ಕಳ ರಕ್ಷಣೆಯಲ್ಲಿ ಇರ್ತಾರೆ. ಎಸ್, ಇದು 3. ಎಸ್, ವೆರಿ ಗುಡ್. ಹಾಗಾಗಿ ಪ್ರಭುಪಾದ ಇರುವಂಥದ್ದು ಹೆಂಗಸರಿಗೆ ಫಸ್ಟಿಗೆ ತಂದೆ ಆಸರೆ, ಮತ್ತೆ ಗಂಡ ಆಸರೆ, ಮತ್ತೆ ಮಗ ಆಸರೆ. ಈಗ ದೇವತೆಯಲ್ಲಿ ಫಸ್ಟಿಗೆ ಸ್ವಯಂಭೂ ಮನು, ಮತ್ತೆ ಗಂಡ ಕರ್ದಮ ಮುನಿ, ಮತ್ತೆ ಮಗ ಕಪಿಲ ಮುನಿ. ಹಾಗಾಗಿ ಈಗ
4 ಆಶ್ರಮ ಯಾವುದೆಲ್ಲ? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ ಪ್ರಭುಪಾದ ಹೇಳುವಂಥದ್ದು, ಈವನ್ ದಿಸ್ ಈಸ್ ದೇರ್ ಇನ್ ದಿ ಮಾಡರ್ನ್ ಸೊಸೈಟಿ. ಮಾಡರ್ನ್ ಸೊಸೈಟಿಯಲ್ಲಿ ಉಂಟು. ಹೇಗೆ? ಬ್ರಹ್ಮಚಾರಿ ಅಂದ್ರೆ ಸ್ಟೂಡೆಂಟ್ ಲೈಫ್, ವಾನಪ್ರಸ್ಥ ಅಂದ್ರೆ ಮ್ಯಾರಿಡ್ ಲೈಫ್, ಸಾರಿ ಗೃಹಸ್ಥ ಅಂದ್ರೆ ಮ್ಯಾರಿಡ್ ಲೈಫ್, ವಾನಪ್ರಸ್ಥ ಅಂದ್ರೆ ರಿಟೈರ್ಡ್ ಲೈಫ್, ಮತ್ತೆ ಸನ್ಯಾಸ ಅಂದ್ರೆ ರಿನೌನ್ಸ್ ಲೈಫ್. ಆದ್ರೆ ಸ್ವಲ್ಪ ವ್ಯತ್ಯಾಸ ಅಂತ ಅಂದ್ರೆ, ಇಲ್ಲಿ ರಿಟೈರ್ಮೆಂಟ್ 60 ವರ್ಷದಲ್ಲಿ, ಇಲ್ಲಿ ರಿಟೈರ್ಮೆಂಟ್ 50 ವರ್ಷದಲ್ಲಿ. ವಾನಪ್ರಸ್ಥ ತಗೊಳ್ಳುವಂಥದ್ದು 50 ವರ್ಷದಲ್ಲಿ. ವೇದಿಕ್ ಸೈನ್ಸ್. ಒನ್ ಈಸ್ ಸೋ ಕಾಲ್ಡ್ ಸೈನ್ಸ್, ಒನ್ ಈಸ್ ವೇದಿಕ್ ಸೈನ್ಸ್. ಹಾಗೆ ಓಕೆ, ಈಗ ನಾವು ಅನುವಾದ ಮತ್ತೆ ಇದಕ್ಕೆ ಹೋಗುವ, ಭಾವಾರ್ಥಕ್ಕೆ. ಈಗ ವ್ಯಕ್ತಿಯು ತನಗೆ ಶಕ್ತಿ ಇರುವ ಮಟ್ಟಿಗೂ ಸ್ವಧರ್ಮಾಚರಣೆ ಮಾಡಬೇಕು ಮತ್ತು ತನಗೆ ವಿಹಿತವಾಗದಿರುವ ಧರ್ಮಗಳು ತ್ಯಜಿಸಬೇಕು. ನೋಡಿ, ವಿಹಿತವಾಗದಿರುವುದನ್ನ ನಾವು ಮಾಡ್ಲಿಕ್ಕಿಲ್ಲ. ನಮ್ಗೆ ಯಾವ್ದು ವಿಹಿತವಾಗಿದೆ ಅದನ್ನು ಮಾಡ್ಬೇಕಂತ ಸ್ವಧರ್ಮಾಚರಣೆ. ಹೀಗಾಗಿ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಭಗವಂತನ ಅನುಗ್ರಹದಿಂದ ದೊರೆತ ಗಳಿಕೆಯಿಂದ ತೃಪ್ತನಾಗುವ. ನೋಡಿ, ಇದು ನಮಗೆ ತುಂಬಾ ಕಷ್ಟ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ? ಭಗವಂತ ಕೊಟ್ಟದಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಉಂಟು? ಈಗ ಒಂದು ನಿಮಿಷ ಇದನ್ನು ಮಾಡುವ ಮುಂಚೆ, ಈಗ ಯಾರಿಗೆಲ್ಲ ಆಗ್ತದೆ ನನ್ಗೆ ಜಾಸ್ತಿ ಸಿಗ್ಬೇಕಿತ್ತು, ನನ್ಗೆ ಹೀಗೆ ಆಗಿದೆ. ಈಗ ಹೇಗಂದ್ರೆ ಕೆಲವೊಮ್ಮೆ ಆಗ್ತದೆ, ನನ್ಗೆ ಕರ್ದಮ ಮುನಿಯಾಗೆ ಗಂಡ ಸಿಗ್ಬೇಕಿತ್ತು, ನನ್ಗೆ ಕರ್ದಮ ಮುನಿಯಾಗಿ ಗಂಡ ಸಿಗ್ಲಿಲ್ಲ. ಭಗವಂತ ಎಂತ ಮಾಡಿದ್ರು? ಐ ಆಮ್ ಕ್ವಾಲಿಫೈಡ್ ಟು ಗೆಟ್ ಹಸ್ಬೆಂಡ್ ಲೈಕ್ ಕರ್ದಮ ಮುನಿ. ಯಾರಿಗೆಲ್ಲ ಈ ರೀತಿ ಉಂಟು ಅಂದ್ರೆ, ನಮ್ಮ ಎಕ್ಸ್ಪೆಕ್ಟೇಷನ್ ನಾವು ಆ ಮಟ್ಟದಲ್ಲಿ ಇದ್ದೇವೆ, ನಮ್ಗೆ ಅದು ಸಿಗ್ಲಿಲ್ಲ. ಎಸ್ ಎಸ್, ದಯವಿಟ್ಟು ಹೇಳಿ. ಯಾರಿಗೂ ಇಲ್ಲ ಪ್ರಭು. ಇಲ್ಲ ಪ್ರಭುಜಿ. ನೋಡಿ, ಇಲ್ಲ ಪ್ರಭು. ಹೇಗೆಂದ್ರೆ ಮನಸ್ಸಿಂದ ಒಳಗಿಂದ ಹೇಳಿ, ಇಲ್ಲ ಒಳಗಿಂದ ಪ್ರಭುಜಿ. ಫೋರ್ ಆಫ್ ಇಲ್ಲ. ಹಾರ್ಟ್ ಬರ್ಬೇಕು. ಇಷ್ಟೊಂದು ಕ್ವಾಲಿಟಿ ತಗೊಳ್ಕೊಳಕ್ಕೆ ನಾವು ಅರ್ಹರೇ ಅಲ್ಲ. ಹಾ, ಅಷ್ಟು ಕ್ವಾಲಿಟಿ ನನಗೆ ಕರ್ದಮ ಮುನಿಯಾಗಿ ಗಂಡ ಸಿಗ್ಬೇಕಿತ್ತಂತ. ನಮ್ಗೆ ಆ ಕ್ವಾಲಿಟಿ ಇರ್ಬೇಕಿಲ್ಲ. ಎಸ್, ನೋಡಿ ಹೇಗೆ ಅಂದ್ರೆ ಈಗ ಎಲ್ಲ ಹುಡುಗನ ಕಡೆಯಿಂದ ಹುಡುಗಿಯನ್ನು ಹುಡುಕ್ತಾರೆ ಮದುವೆಗೆ. ಆಗ ಎಲ್ಲರ ಹತ್ರ ಹೇಳ್ತಾರೆ, ಸಂಬಂಧಿಕರ ಹತ್ರ, ನಮ್ದು ಹುಡುಗ ಹೀಗೆ ಹೀಗೆ. ಹುಡುಗನ ಕಡೆಯವರು ಹೀಗೆ ಕೈ ಇಷ್ಟು ಕಲ್ತಿದ್ದಾನೆ, ಹೀಗೆ ಹೀಗೆ ಹೀಗೆ, ಅವ ಹಾಗೆ, ಅವ ಹೀಗೆ, ಅವ ಫುಲ್ ಗ್ಲೋರಿಫೈ ಮಾಡ್ತಾರೆ. ಈಗ ಅವರಿಗೆ ಹುಡುಗಿ ಯಾವ ರೀತಿಯ ಹುಡುಗಿ ಬೇಕು? ಸೀತೆಯಾಗಿ ಬೇಕು, ಸೀತೆಯಾಗಿ. ಸೀತೆ ತರ ಹುಡುಗಿ ಬೇಕು ಅವರ ಮಗನಿಗೆ ಮದುವೆ ಆಗಲಿ. ಈಗ ಅವರ ಮಗನಲ್ಲಿ ರಾಮನ ಕ್ವಾಲಿಟಿ ಇಲ್ಲ, ಆದ್ರೆ ಎಕ್ಸ್ಪೆಕ್ಟೇಷನ್ ಹೇಗೆ? ಸೀತೆ ಆಗಿರ್ಬೇಕು. ಈಗ ನೆಕ್ಸ್ಟ್ ಹುಡುಗಿ ಕಡೆಯವರು ಹುಡುಗನನ್ನು ಹುಡುಕುವಾಗ ಹೊಗಳ್ತಾರೆ, ನನ್ನ ಮಗಳು ಅದು ಕಲ್ತಿದ್ದಾಳೆ, ಇದು ಅದು ಇದು 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 ಇದೆಲ್ಲ ಹೇಳ್ತಾರೆ. ಮತ್ತೆ ಕಡೆಗೆ ಯಾವ ರೀತಿಯ ಹುಡುಗ ಬೇಕು? ರಾಮನ ಹಾಗೆ ಬೇಕು. ಈಗ ಅವರ ಮಗಳಲ್ಲಿ ಸೀತೆ ಕ್ವಾಲಿಟಿ ಇಲ್ಲ, ಆದ್ರೆ ಎಕ್ಸ್ಪೆಕ್ಟೇಷನ್ ರಾಮ. ಇಲ್ಲಿ ಮಗನಿಗೆ ಸೀತೆ ಬೇಕು, ಅವನ ರಾಮನ ಕ್ವಾಲಿಟಿ ಇಲ್ಲ. ಮಗಳಿಗೆ ರಾಮ ಬೇಕು, ಅವಳಲ್ಲಿ ಸೀತೆ ಕ್ವಾಲಿಟಿ ಇಲ್ಲ. ಆದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಹೈ. ಇದು ಸರಿಯಾ ತಪ್ಪ? ನಾನು ಹೇಳಿದಲ್ಲಿ ಎಂತಾದ್ರೂ ಅರ್ಥ ಉಂಟಾ? ನಾನು ಹೇಳಿದ ಮಾತು ಅರ್ಥಗರ್ಭಿತವಾಗಿ ಉಂಟಾ? ಹೌದು ಪ್ರಭುಜಿ. ಎಸ್, ಉಳಿದವ್ರು ಕೂಡ ಮಾತಾಡ್ಬೇಕು ಎಲ್ಲರೂ. ಹೌದು. ಹೌದು ಪ್ರಭುಜಿ, ಸರಿಯಾಗುಂಟು. ಹೌದು ಮತ್ತೆ ಹೌದು ಪ್ರಭುಜಿ, ಖಂಡಿತ. ಹೌದು ಪ್ರಭುಜಿ. ಹೌದು. ಹಾಗಾಗಿ ನಮ್ದು ಎಕ್ಸ್ಪೆಕ್ಟೇಷನ್ ನೋಡಿ, ಪ್ರಭುಪಾದಕ್ಕೆ ಕೊಡುವಂತ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಅಂದ್ರೆ ನಮ್ಗೆ ಕೆಲವೊಮ್ಮೆ ಪಶ್ಚಾತ್ತಾಪ ಆಗ್ತದೆ, ಯಾಕೆ ನಮ್ಗೆ ಹೀಗೆ ಆಯಿತು ಅಂದ್ರೆ ನಾವು ಎಣಿಸುವಂಥದ್ದು, ಐ ಆಮ್ ಸೋ ಕ್ವಾಲಿಫೈಡ್, ನನಗೆ ಯಾಕೆ ಹೀಗೆ ಆಯಿತು.
ಎಲ್ಲ ನಮ್ಮ ಕರ್ಮಾನುಸಾರ ನಮಗೆ ಸಿಗುವಂಥದ್ದು. ಯಾವುದು ನಮಗೆ ಸಿಗಬೇಕು ಅದೇ ಸಿಗುವಂಥದ್ದು. ಯು ಕ್ಯಾನಾಟ್ ಚೇಂಜ್. ಇಫ್ ಯು ಆರ್ ಚೇಂಜಿಂಗ್ ಮೀನ್ಸ್ ಹೇಗೆ ಯು ಕಾಂಟ್ ಚೇಂಜ್. ಭಗವಂತ ಹೇಗೆ ಅಂದ್ರೆ ನೋಡಿ, ನಾವು ಚೇಂಜ್ ಮಾಡಿದ್ರು ಕೂಡ ನಾವು ಸಫರ್ ಆಗ್ಲಿಕ್ಕೆ ಉಂಟು. 101%, 100 ಕೂಡ ಅಲ್ಲ, 101%. ಹಾಗಾಗಿ ಈಗ ಎಸ್ ಎಕ್ಸಾಂಪಲ್ ಎಂತ ಅಂದ್ರೆ ಪ್ರಭುಪಾದ ಇರುವಂತದ್ದು, ಈಗ ನಾವು ಈ ಕಾನಿಷ್ಮಾರಿ ಅಂದ್ರೆ ಸೆನ್ಸಸ್, ವೋಟ್ ಬರುವ ಮುಂಚೆ ಸೆನ್ಸಸ್ ಮಾಡ್ತಾರೆ ಸ್ಕೂಲ್ ಟೀಚರ್ಸ್ನವರೆಲ್ಲ. ಹಾಗೆ ಈಗ ನಾವೀಗ ಸೆನ್ಸಸ್ ಮಾಡುವ ಯಾವ ಯಾವ ವಿಷಯಕ್ಕೆ, ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ, ಯಾರಿಗಾದ್ರೂ ನಿಮ್ಗೆ ಹಾಕ್ಲಿಕ್ಕೆ ಇಚ್ಛೆ ಉಂಟಂತ ಅದು ಕೇಳ್ತಾ ಹೋಗುವಂಥದ್ದು ಎಲ್ಲ ಇಡೀ ಭಾರತದಲ್ಲಿ. ಈಗ ಪ್ರಭುಪಾದ ಇರುವಂಥದ್ದು 130 ಕೋಟಿ ಉಂಟು, ಎಲ್ಲರೂ ಹೇಳ್ತಾರಂತೆ ಐ ಆಮ್ ಕ್ವಾಲಿಫೈಡ್, ನಾನು ಕ್ವಾಲಿಫೈಡ್, ನಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ನಾನು ಅರ್ಹನಿದ್ದೇನೆ. ಈಗ ಎಲ್ಲರೂ ಕ್ವಾಲಿಫೈಡ್ ಪ್ರಧಾನಮಂತ್ರಿ ಆಗ್ಲಿಕ್ಕೆ? ಎಸ್. ಹರೇ ಕೃಷ್ಣ. ಇಲ್ಲ ಇಲ್ಲ ಪ್ರಭು. ಇಲ್ಲ ಸಾಧ್ಯನೇ ಪ್ರಭುಜಿ. ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಈಗ ಯಾಕೆ ಜನರು ಆ ರೀತಿ ಹೇಳ್ತಾರೆ, ನಾನು ಕ್ವಾಲಿಫೈಡ್, ನಾನು ಪ್ರಧಾನಮಂತ್ರಿ ಆಗ್ತೇನೆ ಅಂತ ಯಾಕೆ? ಆಸೆ. ಅವ್ರ ಹಾ? ಬಗ್ಗೆ ಅವ್ರಿಗೆ ಆ ಪದವಿಗಾಗಿ ಅಷ್ಟೇ. ನಾನು ಎಲ್ಲರಿಗಿಂತ ಹೈ ಪೊಸಿಷನ್ ಅಲ್ಲಿ ಇರ್ಬೇಕು ಅನ್ನೋದು. ದುರಾಸೆಯಿಂದ. ಭೌತಿಕದ ಆಸೆಯಿಂದ. ಓಕೆ, ನೋಡಿ ಈಗ ಹೇಗೆ ಅಂದ್ರೆ ಇದು ನಮ್ಮ ಪ್ರಾಬ್ಲಮ್ ಎಂತಂದ್ರೆ ನಮ್ಗೆ ಆಕ್ಚುಲಿ ಎಬಿಲಿಟಿ ಇಲ್ಲ, ಅದು ನಾವು ಯೋಚನೆ ಮಾಡುವಂತ ನನ್ಗೆ ಎಬಿಲಿಟಿ ಉಂಟಾ ಅಂತ. ಹಾಗಾಗಿ ನಮ್ಮ ಈಗ ಸ್ವಧರ್ಮ ಎಂತ ಉಂಟು ಅದನ್ನ ನಾವು ಮಾಡ್ಬೇಕಂತೆ. ಯು ಕ್ಯಾನ್ ಡೂ ದಿ ಬೆಸ್ಟ್, ಅದರಲ್ಲಿ ಬೆಸ್ಟ್ ಮಾಡ್ಬೋದು. ಈಗ ನೋಡಿ, ನಾನು ನನ್ನ ಎಕ್ಸಾಂಪಲ್ ಒಂದು ಹೇಳ್ತೇನೆ. ನಾನು ಕಲ್ತದ್ದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BBM. ಅದರಲ್ಲಿ ನನಗೆ 3 ಆಪ್ಷನ್ ಇತ್ತು, ಫೈನಾನ್ಸ್, ಮತ್ತೆ ಪರ್ಸನಲ್ ಮ್ಯಾನೇಜ್ಮೆಂಟ್, ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇತ್ತು. ನಾನು ಅದರಲ್ಲಿ ತಗೊಂಡದ್ದು ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗ್ ಮಾಡುವಂಥದ್ದು. ಮತ್ತೆ ನಾನು ಇನ್ನೊಂದು ಕೋರ್ಸ್ ಮಾಡಿದೆ, PG ಆನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಕೂಡ ಹೇಗೆ ಅಂದರೆ ಅದು ಕೂಡ ಮಾರ್ಕೆಟಿಂಗ್. ಮತ್ತೆ ನಾನು ಕೆಲಸ ಮಾಡಿದ್ದು ಕೂಡ ಮಾರ್ಕೆಟಿಂಗ್. ಈಗ ನಾನು ಭಗವಂತನಿಗೆ ಮಾಡುವಂಥದ್ದು ಕೂಡ ಮಾರ್ಕೆಟಿಂಗ್, ಅಂದರೆ ಜನರಲ್ಲಿ ಹೋಗುವಂಥದ್ದು. ಮುಂಚೆ ಅದನ್ನೇ ಮಾಡ್ತಾ ಇದ್ದೆ. ಹಾಗಾಗಿ ಇದೆಲ್ಲ ಭಗವಂತ ಪ್ಲಾನ್ ಮಾಡಿದ್ದಾನೆ. ಭಗವಂತ ಇದನ್ನೇ ನೀನು ಕೋರ್ಸ್ ಮಾಡು, ಇದನ್ನು ಮಾಡು, ಈಗ ಭಗವಂತನಿಗೆ ಇದನ್ನೇ ಮಾಡುವಂತ. ಹಾಗಾಗಿ ಅದು ಕರೆಕ್ಟ್ ಎಂತ ಹೇಳುವಂಥದ್ದು, ಯಾವ್ದು ಕಲ್ತಿದ್ದೇನೆ ಅಲ್ಲಿ ಈಗ ಯೂಸ್ ಆಗ್ತಾ ಉಂಟು, ಯಾವ್ದು ಕೆಲಸ ಮಾಡಿದ್ದೇನೆ ಈಗ ಇಲ್ಲಿ ಯೂಸ್ ಆಗ್ತಾ ಉಂಟು ಭಗವಂತನಿಗೆ. ಮುಂಚೆ ಎಂತ ಹೇಳುವಂಥದ್ದು ಭಗವಂತನಿಗಲ್ಲ, ಸೆನ್ಸ್ ಗ್ರಾಟಿಫಿಕೇಶನ್. ಈಗ ಭಗವಂತನಿಗೆ, ಈಗ ಮಾರ್ಕೆಟಿಂಗ್ ಮಾಡಿದ್ರೆ ಭಗವಂತನಿಗೆ ಮಾಡುವಂಥದ್ದು. ಹಾಗೆ ಬೆಸ್ಟ್ ಆಫ್ ಹಿಸ್ ಎಬಿಲಿಟಿ ಇಲ್ಲಿ ಹೇಳುವಂಥದ್ದು ಎಂತ, ವ್ಯಕ್ತಿಯು ತನಗೆ ಶಕ್ತಿ ಇರುವ ಮಟ್ಟಿಗೂ ಎಷ್ಟಾಗ್ತದೆ ಅಷ್ಟು ಮಾಡ್ಬೇಕಂದ್ರೆ ಸ್ವಧರ್ಮಾಚರಣೆ ಮಾಡಬೇಕು, ಮತ್ತು ತನಗೆ ವೀತವಾಗದಿರುವ ಧರ್ಮಗಳನ್ನು ತ್ಯಜಿಸಬೇಕು. ಮತ್ತೆ ನೆಕ್ಸ್ಟ್ ಬರುವಂಥದ್ದು, ಇದು ನನ್ನ ಆಗ ಮಾತಾಡಿದಾಗೆ, ಭಗವಂತನ ಅನುಗ್ರಹದಿಂದ ದೊರೆತ ಗಳಿಕೆ ಅಂತ ಇರ್ತಾರೆ. ಇದು ನಮ್ಗೆ ಕಷ್ಟ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲ. ಹೇಗೆಂದ್ರೆ ನೋಡಿ, ಈಗ ಸಪೋಸ್ ಗಂಡ ತುಂಬಾ ಕಷ್ಟಪಟ್ಟು ದುಡ್ದಿಲ್ಲ ತರ್ತಾನೆ, ತುಂಬಾ ಕಷ್ಟಪಡ್ತಾ ಇದ್ದಾನೆ, ಆದ್ರೆ ಹೆಂಡತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಜಾಸ್ತಿ ಅವರಿಂದ ತಂದಿದ್ದಾರೆ, ಇವರಿಂದ ತಂದಿದ್ದಾರೆ. ಇದನ್ನು ಸಣ್ಣ ಎಕ್ಸಾಂಪಲ್ ಕೊಟ್ಟದ್ದು. ಈಗ ಮಗನಿಗೆ ತಂದೆ ಕಷ್ಟಪಟ್ಟು ಕಲಿಸ್ತಾ ಇದ್ದಾರೆ, ಆದ್ರೆ ಅವ ಎಂತ ಹೇಳುವಂಥದ್ದು, ಅವನಿಗೆ ಅದು ಸಿಕ್ಕಿದೆ, ಇವನಿಗೆ ಇದು ಸಿಕ್ಕಿದೆ, ನನಗೆ ಸಿಗ್ಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಾಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ.
ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಯಾವಾಗ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೇವೆ, ಆಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು. ಭಗವಂತ ನಮ್ಗೆ ಎಂತ ಕೊಟ್ಟಿದ್ದಾನೆ ನಾವು ಯೋಚನೆ ಮಾಡ್ಬೇಕಂದ್ರೆ ಎಂತ ಅಂದ್ರೆ, ನಾನು ಇಷ್ಟಕ್ಕೆ ಕ್ವಾಲಿಫೈ ಅಲ್ಲ. ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಬರುವುದು ಹೇಗೆ. ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾಕಿಲ್ಲ ಅಂದ್ರೆ, ನಾನು ತುಂಬಾ ಕ್ವಾಲಿಫೈಡ್, ನನಗೆ ಸಿಗ್ಲಿಲ್ಲ, ಆಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈಗ ಕೃಷ್ಣ ನೀನ್ ಎಂತದೆಲ್ಲ ಹುಟ್ಟಿದ್ದೀ ಮಾರೆ, ನಾನು ಆಕ್ಚುಲಿ ಈ ಸ್ಲಮ್ ಅಲ್ಲಿ ಮಲಗಬೇಕಿತ್ತು, ನಾನು ಚರಂಡಿ ಪಕ್ಕದಲ್ಲಿ, ಆದ್ರೆ ನೀನು ನನಗೆ ಇಂಥ ಒಂದು ವ್ಯವಸ್ಥೆ ಮಾಡಿದ್ಯಾ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾಕೆ ಸಿಗುವುದಿಲ್ಲ, ನಾನು ಇದರಲ್ಲಿ ನಾನು ದೊಡ್ಡ ಇದರಲ್ಲಿ 7 ಸ್ಟಾರ್ ಹೋಟೆಲಲ್ಲಿ ಇರಬೇಕು, ನಮ್ದು ಈ ರೀತಿ ಯೋಚನೆ. ಹೌದಾ ಅಲ್ವಾ? ಎಸ್, ಎಂತ ಹೇಳ್ತೇವೆ, ಸರಿಯಾದಪ್ಪ? ನಮ್ಗೆ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಅದೇ ಹೌದು, ನೀವು ಹೇಳಿ ಸರಿ. ಪ್ರಭುಜಿ ಹಾ, ಪ್ರಭು ಯಾವ್ದಿಲ್ಲ ಅದ್ರ ಬಗ್ಗೆ ಓಕೆ, ಎಸ್, ಅದ್ರ ಬಗ್ಗೆ ತೃಪ್ತಿ ಇಲ್ಲ, ಇಲ್ಲದೆ ಇರೋದನ್ನ ಎಷ್ಟೊತ್ತು ಸಾಲಲ್ಲ. ಎಸ್, ಓಕೆ. ಮಧುಮೈ ಕೃಷ್ಣಕಾಂತ ದೇವಿದಾಸ್ ಹೇಳಿ, ಯಾಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಹರೇ ಕೃಷ್ಣ ಪ್ರಭುಜಿ, ನಾವು ನಮಗಿಂತ ಮೇಲೆ ಇರೋರನ್ನ ನಾವು ನೋಡ್ತೇವೆ ಪ್ರಭುಜಿ. ಉಪರಿ ಪಶತಃ ನಾವು ಮೇಲೆ ನೋಡ್ತೇವೆ, ನಮ್ಗಿಂತ ಯಾರು ಹೆಚ್ಚು ಸಾಧನೆ ಮಾಡಿದ್ದಾರೆ ಅವರನ್ನ ನೋಡ್ತೇವೆ. ಆದ್ರೆ ನಾವು ನಮಗಿಂತ ಕೆಳಗಿರೋರನ್ನ ನೋಡುವುದೇ ಇಲ್ಲ. ನಮ್ಗಿಂತ ಕೆಳಗಿರೋರನ್ನ ನೋಡಿದ್ರೆ ನಮ್ಗೆ ಸಮಾಧಾನ ಆಗ್ತಿತ್ತು. ಮತ್ತೆ ನಮ್ಗೆ ಭಗವಂತನಲ್ಲಿ ವಿಶ್ವಾಸ ಇಲ್ಲ. ಭಗವಂತ ಕೊಟ್ಟಿದ್ದು ನಮಗೆ ಎಷ್ಟು ನಾವು ಅರ್ಹರು ಅಷ್ಟೇ ಕೊಟ್ಟಿದ್ದಾರೆ ಭಗವಂತ. ನಮಗೆ ಇಷ್ಟೇ ನಾವು ಅರ್ಹರು, ಅದನ್ನ ಸರಿಯಾಗಿ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಅರ್ಥಕೊಳ್ಳೋದೇ ಇಲ್ಲ. ಧನ್ಯವಾದ. ಹಾಗಾಗಿ ನಮ್ಗೆ ಜಾಸ್ತಿ ಬೇಕು, ಮತ್ತೆ ನಮ್ಮ ಭಗವಂತನ ಮೇಲೆ ವಿಶ್ವಾಸ ಇಲ್ಲ. ಈಗ ಹೇಗಂದ್ರೆ, ತಂದೆ ಮಗನಿಗೆ ಎಂತಾದ್ರು ಕೊಡ್ತಾರೆ, ಮಗಳಿಗೆ ತಂದೆ ಗೊತ್ತುಂಟು ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕಂತ, ಅಷ್ಟು ಸಿಗ್ತದೆ ನಮ್ಗೆ. ಹಾಗಾಗಿ ನಾವು ಯಾವಾಗಲೂ ಈ ರೀತಿ ಯೋಚನೆ ಮಾಡ್ಬೇಕು. ನೋಡಿ, ಇದು ತುಂಬಾ, ನನ್ನೊಂದು ಎಕ್ಸಾಂಪಲ್, ಪರ್ಸನಲ್ ಎಕ್ಸಾಂಪಲ್ ಹೇಳ್ತೇನೆ. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಾನು ಸೈಕಲ್ ಕೇಳಿದೆ ತಂದೆ ಹತ್ರ. ನನಗೆ ತಂದೆಗೆ ಸೈಕಲ್ ಕೊಡ್ಬೋದಿತ್ತು, ಯಾಕಂದ್ರೆ ತಂದೆಗೆ ಒಳ್ಳೆ ಇನ್ಕಮ್ ಇತ್ತು, ಒಳ್ಳೆ ಅನುಕೂಲ ಇತ್ತು. ಹಾಗೆ ನಮ್ದು ಜಾಯಿಂಟ್ ಫ್ಯಾಮಿಲಿ, ತಂದೆಗೆ 3 ಅಣ್ಣ 3 ತಮ್ಮ, ಹಾಗೆ ದೊಡ್ಡ ಮನೆ, ಹಾಗೆ ನಮ್ದು ಅಂಗಳ ಕೂಡ ದೊಡ್ಡದು. ಹಾಗೆ ಮನೆಯಿಂದ ನಾನು ಎಂತ ಹೇಳುವಂತ ಫಸ್ಟ್ ಇದು ಅದಕ್ಕೆ ಎಂತ ಹೇಳುವಂಥದ್ದು, ನಾವು ತುಳುವಲ್ಲಿ ಚಾವಡಿ ಹೇಳ್ತೇವೆ, ಮತ್ತೆ ನಡುಕೋಣೆ. ಫಸ್ಟಿಗೆ ನಾನು ಆ ಚಾವಡಿಯಲ್ಲಿ ಕೇಳಿದೆ. ಹಾಗೆ ಕೇಳುವಾಗ ಕಿವಿಯನ್ನು ಹೀಗೆ ಮಾಡಿದ್ರು, ಹೊರಗಡೆ ಕರ್ಕೊಂಡು ಬಂದು, ನನಗೆ ಗೊತ್ತಿರ್ಲಿಲ್ಲ ಈ ಹೊರಗಡೆ ಯಾಕೆ ಕರ್ಕೊಂಡು ಬರುದು ಅಂತ. ಈ ಅಂಗಣಕ್ಕೆ ಹೊರಗೆ ಆ ಅಂಗಣಕ್ಕೆ ಕರ್ಕೊಂಡು ಬಂದು ನನಗೆ ಈಗ ಕೂಡ ನೆನ್ಕೊಂಡು ಎಂತ ಬೇಕು ಕೇಳಿದ್ರು. ಈಗ ಕಿವಿ ಇಟ್ಕೊಂಡ ಮೇಲೆ ಸೈಕಲ್ ಬೇಕಂತ ಕೇಳಿದೆ. ನಮ್ಮ ಮನೆಯದು ಈ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮನೆ ಉಂಟು, ತುಂಬಾ ಪಾಪದವರು, ತುಂಬಾ ಪಾಪ. ಹಾಗೆ ಅವರಿಗೆ 8 ಮಕ್ಕಳು. ಅವ ಎಂತಂದ್ರೆ ಈ ಕಲ್ಲನ್ನು ಕೆತ್ತಾ ಇದ್ದ, ನನಗೆ ಜಾಸ್ತಿ ಇನ್ಕಮ್ ಇರಲಿಲ್ಲ. ಆ 8 ಮಕ್ಕಳಿಗೆ ಒಂದು ಹೊತ್ತಿದ್ದು ಊಟ ಕೊಡುವಂಥದ್ದು ತುಂಬಾ ಕಷ್ಟ ಅವನಿಗೆ, ಅಷ್ಟು ಕಷ್ಟ. ಮತ್ತೆ ಸ್ಕೂಲ್ ಕೂಡ ಅವರನ್ನೆಲ್ಲ ಈ ಕನ್ನಡ ಮೀಡಿಯಂ ಸ್ಕೂಲಿಗೆ, ಅವರ ಬ್ಯಾಗ್ ಎಲ್ಲ ಹರಿದು ಹೋಗಿದೆ. 4 ವರ್ಷಕ್ಕೆ ಒಂದೇ ಬ್ಯಾಗ್ ಏನು, ಅದು ಕೂಡ ಇದು. ಮತ್ತೆ ಶರ್ಟ್ ಎಲ್ಲ ಹೊಟ್ಟೆ ಆಗಿದೆ, ಇದೆಲ್ಲ ಹೊಟ್ಟೆ ಆಗಿದೆ. ನನ್ನನ್ನು ಆಂಗ್ಲ ಮಾಧ್ಯಮಕ್ಕೆ ಹಾಕಿದ್ದಾರೆ ತಂದೆ. ಮತ್ತೆ ಕ್ಯಾನ್ವಾಸ್ ಶೂ, ಸಾಕ್ಸ್, ಟೈ, ID ಕಾರ್ಡ್ ಇದೆಲ್ಲ. ಹಾಗೆ ಸ್ಕೂಲ್ ಟೈಮಿಗೆ 8 ಗಂಟೆಗೆ ಏನಾದರೂ ಹಾಗೆ ಅದರಲ್ಲೇ ಬಂದು ಹಾಗೆ ಹೇಳಿದ್ರು, ನೋಡು ನಿನ್ನ ಶೂ ಉಂಟು, ಅವನಿಗೆ ನೋಡು ಚಪ್ಪಲಿ ಇಲ್ಲ, ಖಾಲಿ ಕಾಲಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ಇನ್ನು ನೋಡು ಈ ಶರ್ಟ್ ಮತ್ತೆ ಈ ಬೆಲ್ಟ್ ಕೂಡ ಉಂಟು, ಇನ್ನ
ಚಡ್ಡಿ ಹಾಕುವಂಥದ್ದು, ಸ್ಕೂಲ್ 5th ಚಡ್ಡಿ, ಅದಕ್ಕೆ ಬೆಲ್ಟ್ ಕೂಡ ಉಂಟು. ಅವನ್ ನೋಡು ಎಂತ ಇಲ್ಲ, ಅವನ್ ಬಟ್ಟೆ ನೋಡು ಒಟ್ಟೊಟ್ಟೆ ಆಗಿ ಈ ರೀತಿ ಇದೆ. ಅಂದ್ರೆ ಕಂಪ್ಯಾರಿಸನ್ ಮಾಡಿ ಮತ್ತೆ ನಿನ್ಗೆ ನೋಡು ತಿನ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ, 4 ಹೊತ್ತು ಚಂದ ರೀತಿಯಲ್ಲಿ ತಿನ್ಬಹುದು ನಿನ್ಗೆ. ಮತ್ತೆ ಲಾಸ್ಟ್ ಹೇಳ್ತಾನೆ ನಿಂಗೆ ಬೇಕಾ ಸೈಕಲ್ ಅಂತ, ಬೇಡ ಅಂತ ಹೇಳಿ. ಅಂದ್ರೆ ಕರೆಕ್ಟ್ ಆಗಿ ನನಗೆ ತೋರಿಸಿಕೊಟ್ರು ಎಕ್ಸಾಂಪಲ್, ಸರಿಯಾದ ಎಕ್ಸಾಂಪಲ್. ಹಾಗಾಗಿ ನಿನ್ಗೆ ಎಷ್ಟು ಸಿಕ್ಕಿದೆ ನೀನು ಅದರಲ್ಲಿ ಸ್ಯಾಟಿಸ್ಫೈ ಆಗುವ ಅಂತ ಹೇಳಿದ್ರು. ನೋಡಿ ಇಂಥದ್ದು ಎಂತ ಹೇಳುವಂಥದ್ದು, ತಂದೆ ತಾಯಿ ಆಕ್ಚುಲಿ ಈ ರೀತಿ ಇರಬೇಕು, ಪ್ಯಾಂಪರಿಂಗ್ ಮಾಡೋದಲ್ಲ, ತಿಳಿಸ್ಕೊಡ್ಬೇಕು. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗ್ತದೆ. ಈಗ ಕೂಡ ನಾನು ನೆನ್ಪಿಡ್ತಾ ಇದ್ದೇನೆ, ಯಾವಾಗ ಇದು ತುಂಬಾ ಸ್ಕೂಲಲ್ಲಿ ಇರುವಾಗ ಆದದ್ದು. ಹಾಗೆ ಅದು ಹೋಗುದಿಲ್ಲ, ತಲೆಯಿಂದ ಹೋಗುದಿಲ್ಲ ಅದು. ಹಾಗೆ ನಮ್ಗೆ ಭಗವಂತ ಎಂತ ಕೊಟ್ಟಿದ್ದಾನೆ ಅದರಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಆದ್ರೆ ನಮ್ಗೆ ನಾವು ಎನಿಸುವಂತದ್ದು ಎಲ್ಲ ನನ್ಗೆ ಇದು ಸಿಗ್ಬೇಕಿತ್ತು. ನಾವು ಕೆಲವೊಮ್ಮೆ ಕೂಗ್ತೇವೆ, ನಮ್ಗೆ ಯಾಕೆ ಅಂದ್ರೆ ನಾವು ಎಣಿಸುವಂತದ್ದು ಎಂತ, ನನಗೆ ಹೀಗೆ ಇರ್ಬೇಕಿತ್ತು, ನಾನು ಹೀಗೆ ಇದ್ದೇನೆ, ನಾನು ಎಷ್ಟು ಭಕ್ತಿ ಮಾಡಿದ್ದೇನೆ, ಸಣ್ಣದಿಂದ ಭಕ್ತಿ ಮಾಡಿದ್ದೇನೆ, ಈ ರೀತಿಯಲ್ಲಿ ಕೆಲವರೆಲ್ಲ ಹೇಳ್ತಾರೆ, ಕೂಗ್ತಾರೆ. ನೋಡಿ, ನಿಮ್ಗೆ ಯಾವ್ದಾದ್ರು ಸಿಗಬೇಕಿದ್ರೆ ನಿಮ್ಮ ಕರ್ಮಾನುಸಾರ ನಿಮಗೆ ಸಿಗುವಂತದ್ದು. ಆದ್ರೆ ನೀವು ಭಗವಂತನ ಹತ್ರ ಯಾವಾಗ್ಲೂ ಭಗವಂತನಿಗೆ ನೀವು ಕೃತಜ್ಞತಾ ಸಲ್ಲಿಸ್ಬೇಕು. ಯಾಕೆಂದ್ರೆ ನೀವೀಗ ಭಕ್ತಿಗೆ ಸಿಕ್ಕಿದೆ, ಇದು ಸುಲಭದಲ್ಲಿ ಸಿಗುವಂಥದ್ದಲ್ಲ. ನೀವು ಯಾವಾಗ್ಲೂ ಎಂತ ಭಗವಂತನ ಹತ್ರ ಹೋಗುವಾಗ ಎಂತ ಹೇಳ್ಬೇಕಂದ್ರೆ, ನಾನು ಇದಕ್ಕೆ ಅರ್ಹನಲ್ಲ, ನೀನು ಕೊಟ್ಟಿದ್ದೀಯ. ದಟ್ ಈಸ್ ಯುವರ್ ಗ್ರೇಟ್ನೆಸ್. ಇದು ನಿನ್ನ ಗ್ರೇಟ್ನೆಸ್. ಹಾಗಾಗಿ ಇದು ತುಂಬಾ ಕಷ್ಟ, ಹೌದಲ್ವಾ? ಎಸ್, ಯಾರು ಹೇಳ್ತೀರಿ? ನಮ್ಗೆ ಇದ್ರಲ್ಲಿ ನಾವು ಸ್ಯಾಟಿಸ್ಫೈ ಆಗುವಂತದ್ದು ಸುಲಭವ ಕಷ್ಟವ? ಎಸ್, ಸುಲಭ. ಎಂತ ಸುಲಭ? ನಮ್ಗೆ ಯಾವುದು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ಇರ್ಲಿಕ್ಕೆ ನಮ್ಗೆ ಸುಲಭವ ಕಷ್ಟವ? ಕಷ್ಟ. ಅದು ಬಿಟ್ಟು ಬೇರೆ ನನಗೆ ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ. ನಿಮಗೆ ತೃಪ್ತಿ ಪಡ್ಬೇಕು. ಎಂತ ಹೇಳುವಂತದ್ದು? ಮನಸ್ಸನ್ನು ನಿಯಂತ್ರಿಸಬೇಕು. ಭಗವಂತ ಏನ್ ಕೊಟ್ಟಾನ ಅದರಿಂದಲೇನೆ ಖುಷಿಯಾಗಿತ್ತು. ತೃಪ್ತಿ ಪಡ್ಬೇಕು. ನಾ ತೃಪ್ತಿ ಮನಸ್ಸನ್ನ ನಿಯಂತ್ರಿಸಬೇಕು. ನಾನ್ ಪಟ್ಟಿದ್ದೀನಿ. ಎಸ್, ಲಕ್ಷ್ಮೀ BM ನೋಡಿ, ಸೀನಿಯರ್ ಸಿಟಿಸನ್ ಅವರಿಗೆಲ್ಲ ತೃಪ್ತಿ, ಜಯಲಕ್ಷ್ಮಿಗೆ ಅವರಿಗೆ ತೃಪ್ತಿ ಉಂಟಂತೆ ಸಿಕ್ಕಿದಲ್ಲಿ. ಎಸ್, ಬೇರೆ ಅವರಿಗೆ ತೃಪ್ತಿ ಉಂಟು ಸಿಕ್ಕಿದಲ್ಲಿ? ಇದರಲ್ಲಿ ತೃಪ್ತಿ ಉಂಟು, ನನಗೂ ಉಂಟು. ಗುರುಜಿ, ನಮಗೂ ತೃಪ್ತಿ ಉಂಟು. ಪ್ರಭುಜಿ, ನಮಗೂ ಉಂಟು. ಪ್ರಭುಜಿ, ಇದೆ ಅನ್ಸುತ್ತೆ. ಕೃಷ್ಣ ನಮಗೂ ತೃಪ್ತಿ ಉಂಟು. ಇದೆ ಅನ್ಸುತ್ತೆ. ಹೆಚ್ಚಿನವರು 70+ ನವರು ಹೇಳುವವರು, ನಿಮ್ಗೆಲ್ಲ ತೃಪ್ತಿ ಉಂಟು? ಓಕೆ, ತೃಪ್ತಿ ಉಂಟು. ನಮಗೂ ತೃಪ್ತಿ ಉಂಟು ಪ್ರಭುಜಿ. ಕೃಷ್ಣ ಪ್ರಜ್ಞೆ ಬಂದಿರೋದು ಇಲ್ಲ ಪ್ರಭುಜಿ. ಯಾವುದು? ಯಾರಿಗೆ ತೃಪ್ತಿ ಇಲ್ಲ? ನನಗೆ ಪ್ರಭುಜಿ. ಈಗಿನ ಕಾಲದಲ್ಲಿ ನಾವು ಅದನ್ನ ಪಡ್ಕೋಬೇಕಾಗತ್ತೆ ಪ್ರಭುಜಿ ಕಷ್ಟದಿಂದ, ಆದ್ರೆ ನಾವು ಅದನ್ನ ಸರಳ ಮಾಡ್ಕೋಬೇಕು, ತೃಪ್ತಿ ಮಾಡ್ಕೋಬೇಕು. ಅದು ಹೇಳಿದ್ದು ಎಂತಂದ್ರೆ, ಪ್ರಾಯದ ಮೇಲೆ ಕೆಲವು ತೃಪ್ತಿ ಬರ್ತದೆ. ಯಾಕಂದ್ರೆ ನಾವು ಜೀವನ ಅಷ್ಟು ನೋಡ್ತೇವೆ, ಮತ್ತು ಲಾಸ್ಟಿಗೆ ಎಂತ ಹೇಳುವಂಥದ್ದು, ಹೋಗಿ ಹೇಗೆ ಉಂಟು ಕೊಟ್ಟಿದ್ದಾನೆ ಹಾಗೆ ಬರ್ತದೆ. ಅದೆಲ್ಲ ಎಂತ ಹೇಳುವಂಥದ್ದು ನಾವು ತುಂಬಾ ನೋಡಿರ್ತೇವೆ. ಆಗ ಆ ರೀತಿಯಲ್ಲಿ ಕೂಡ ತೃಪ್ತಿ ಬರ್ತದೆ. ಓಕೆ, ಈಗ ಹೇಗೆಂದ್ರೆ ತೃಪ್ತನಾಗುವಂಥದ್ದು ಯಾವ್ದು ಭಗವಂತ ಕೊಡ್ತಿದ್ದಾನೆ ಅದರಲ್ಲಿ ನಾವು ತೃಪ್ತನಾಗುವಂಥದ್ದು, ಇದು ಸ್ವಲ್ಪ ಕಷ್ಟ. ಮತ್ತು ಲಾಸ್ಟ್ಗೆ ಹೇಳುವಂಥದ್ದು ಎಂತ, ಇಲ್ಲಿ ಹೇಳುವಂಥದ್ದು ಅನುಗ್ರಹ ದೊರೆತ ಗಳಿಕೆಯನ್ನು ತೃಪ್ತನಾಗಬೇಕು ಮತ್ತು ಗುರುಗಳ ಚರಣಗಳನ್ನು ಅರ್ಚಿಸಬೇಕು. ನೋಡಿ, ನಾವು ಗುರುಗಳ ಚರಣ ಕಮಲವನ್ನು ಅರ್ಚಿಸಿದರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಮತ್ತೆ ನಮ್ಗೆ
ಈ ನಮ್ಮ ಸ್ವಧರ್ಮ ಅನುಸಾರ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಮ್ಗೆ ಯಾವ್ದು ಅಲೌಡ್ ಆಗಲಿಲ್ಲ ಅದನ್ನ ನಾವು ಮಾಡುವುದಿಲ್ಲ. ಹಾಗಾಗಿ ಇದಕ್ಕೆ ಎಲ್ಲಕ್ಕೂ ಮೂಲ ಎಂತ ಅಂದ್ರೆ ನಾವು ಸರಿಯಾದ ಸಂಪ್ರದಾಯದಲ್ಲಿ ಬಂದ, ಸರಿಯಾದ ಗುರು ಪರಂಪರೆಯಲ್ಲಿ ಬಂದ ಬೋನೋಫೈಡ್ ಗುರು, ಸ್ಪಿರಿಚುವಲ್ ಮಾಸ್ಟರ್ ಅವರ ಪಾದವನ್ನು ನಾವು ಪೂಜೆ ಮಾಡಬೇಕು. ಪಾದವನ್ನು ಪೂಜೆ ಮಾಡುವುದರಿಂದ ಅಂತ, ಪಾದವನ್ನು ಅವರ ಪೂಜೆ ಮಾಡುವುದಂದ್ರೆ ಅವರ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡಬೇಕು. ಅವ್ರು ಎಂತ ಕೊಟ್ಟಿದ್ದಾರೆ, ಎಂತ ಹೇಳಿದ್ದಾರೆ, ಏನ್ ಮಾಡ್ಬೇಕು ಹಾಗೆ ಮಾಡ್ಬೇಕು. ಈ ರೀತಿ ಮಾಡ್ಬೇಕು. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಈ ಶ್ಲೋಕದಲ್ಲಿ ಬಹು ವಿಸ್ತಾರವಾಗಿ ವಿವರಿಸಬಹುದಾದ ಅನೇಕ ಮುಖ್ಯ ಪದಗಳಿವೆ, ಆದರೆ ಪ್ರತಿಯೊಂದರ ಮುಖ್ಯಾಂಶ ಸಂಕ್ಷೇಪ ಚರ್ಚಿಸೋಣ. ಆತ್ಮ ವಿಚರಣಾರ್ಚನಂ ಎಂಬುದು ಕೊನೆಯ ಪದ. ಆತ್ಮವಿತ್ ಎಂದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಅಥವಾ ಅಧಿಕೃತ ಗುರು. ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರ ಪರಮಾತ್ಮನೊಡನೆ ತನ್ನ ಸಂಬಂಧವನ್ನು ಅರಿಯದ ಹೊರತು ಅಧಿಕೃತ ಗುರು. ನೋಡಿ, ಹಾಗಾಗಿ ಗುರು ಅಂದ್ರೆ ಅಂತ, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂದ್ರೆ ಪರಮಾತ್ಮನೊಟ್ಟಿಗೆ ಅವನಿಗೆ ಸಂಬಂಧ ಆಗಿದೆ, ಅವು ಮಾತ್ರ ಗುರು ಅಂತೆ. ಈಗ ತುಂಬ ಗುರು ಅಂದ್ರೆ ತುಂಬ ಇದ್ದಾರೆ. ಹೇಗೆಂದ್ರೆ ಈ ಲೋಕಲ್ ಬಸ್ ಹೋಗ್ತದೆ, ಲೋಕಲ್ ಬಸ್, ಸಿಟಿ ಬಸ್ ಎಂತ ಅಂದ್ರೆ ಸ್ಟಾಪ್, ಅಲ್ಲಿ ಸ್ಟಾಪ್, ಒಂದು 200 ಮೀಟರ್ಗೆ ಸ್ಟಾಪ್, ವಿಸಿಲ್ ಹೊಡಿತಾನೆ, ಅಲ್ಲಿ ಸ್ಟಾಪ್, ಇನ್ನೊಂದು ಸ್ಟಾಪ್, ಮತ್ತೆ ರೈಟ್ ಬಾಯ್ ಅಂತ ಹೇಳ್ತಾನೆ, ಇನ್ನೊಂದು. ಹಾಗೆ ಗುರುಗಳು ಕೂಡ ಅಲ್ಲಿ ಇದ್ದಾರೆ. ಆದ್ರೆ ಇವರೆಲ್ಲ ಗುರುಗಳು ಬೋನಫೈಡ್ ಗುರುಗಳ? ಎಸ್, ಯಾರು ಹೇಳ್ತೀರಿ? ಗುರು ಅಂದ್ರೆ ಯಾವ ರೀತಿಯ ಗುರು? ಎಸ್, ಗುರು ಪರಂಪರೆಯಿಂದ ಗುರು ಪರಂಪರೆಯಿಂದ ಬಂದಿರ್ಬೇಕು ಅವರು. ಮತ್ತು ಭಗವಂತನ ವಿಚಾರವಷ್ಟನ್ನೇ ಮಾಡ್ತಾರೆ. ಮಾಯಾವಾದಿ ಗುರುಗಳು. ಓಕೆ, ಗುರು ಪರ್ಫೆಕ್ಟ್ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗುವಂಥದ್ದು? ಯಾರು ಹೇಳ್ತೀರಿ? ಭಗವಂತ ಕೃಷ್ಣ ಪ್ರಜ್ಞೆನ 100% ಅಳವಡಿಸ್ಕೊಂಡಿರ್ಬೇಕು. ಭಗವಂತ ಮತ್ತೆ ನಮಗೆ ಇರೋ ಬೇರೆ ವಿಚಾರ ಏನು ಮಾತಾಡಲ್ಲ ಅವ್ರು. ತಿಳ್ಕೊಂಡಿರೋರು. ಎಸ್, ಯಾರು ಹೇಳ್ತೀವಿ? ಯಾರಿಗಾದ್ರು ಹೇಳ್ಬೋದಾ? ಒಂದು ಪಾಯಿಂಟ್ ಉಂಟು, ಒಂದು ಪಾಯಿಂಟ್. ಇದು ಸೈನ್ಸ್ ಆಫ್ ಮಾತಾಡೋದ್ರಿಂದ ಗೊತ್ತಾಗುತ್ತೆ ಒಂದ್ ಸ್ವಲ್ಪ. ಗುರುಶಾಸ್ತ್ರ ಇದು ತ್ರಿನೋಕಿ ಏಕಿ ವಾಕ್ಯ ಆಗಿರ್ಬೇಕು. ಅವರು ಲೈಫ್ ಅಲ್ಲಿ ಆಚರಣೆ ಮಾಡಿರ್ತಾರೆ, ಆಚಾರ್ಯರಾಗಿರ್ತಾರೆ. ಓಕೆ, ಕನೆಕ್ಷನ್ ಕೊಡೋರೆ ಗುರು. ಮಾನವನಿಗೂ ದೇವರಿಗೂ ಕನೆಕ್ಷನ್ ಕೊಡೋರೆ ಗುರು. ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ. ಭಗವಂತನ ಸಾಕ್ಷಾತ್ಕಾರ. ಪರಮಾತ್ಮನೊಂದಿಗೆ ಸಂಬಂಧ ಹೊಂದಿರ್ತಾನೆ ಗುರು. ಓಕೆ, ಎಸ್. ನೋಡಿ, ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಹೇಳುವಂಥದ್ದು, ಆತ್ಮಸಾಕ್ಷಿ ಅಲ್ಲಿ ಹೇಳುವಂಥದ್ದು, ಪ್ರಭುಪಾದ ಕೇಳುವಂಥದ್ದು, ಒಬ್ಬ ಕೇಳುವಂಥ ಪ್ರಭುಪಾದ ಹತ್ರ, ಹೇಗೆ ನಾವು ನಮ್ಮ ಗುರು ಸರಿಯಾ ಅಲ್ಲ ತಪ್ಪ ಅಂತ ಹೇಗೆ ನಾವು ಗೊತ್ತಾಗುವಂಥದ್ದು? ಅದಕ್ಕೆ ಪ್ರಭುಪಾದ ಕೇಳ್ತಾರೆ, ಎಸ್ ಎನಿಬಡಿ ಕ್ಯಾನ್ ಟೆಲ್, ಶಿಷ್ಯರ ಕೇಳ್ತಾರೆ. ಅದಕ್ಕೆ ಶಿಷ್ಯ ಒಬ್ಬ ಹೇಳುವಂಥದ್ದು, ಗುರು ಮೀನ್ಸ್ ಈ ಟೋಟಲ್ 100% ಅಡಿಕ್ಟೆಡ್ ಟು ಕೃಷ್ಣ, ಅಟ್ಯಾಚ್ ಟು ಕೃಷ್ಣ, 100% ಟೋಟಲಿ ಕೃಷ್ಣನ ಪಾದದಲ್ಲಿ ಅಂಟಿರ್ಬೇಕಂತೆ, ಅದು ಬಿಟ್ಟು ಬೇರೆ ಯಾವುದಿಲ್ಲ. ಬೋನಫೈಡ್ ಗುರು ಅಂದ್ರೆ ಸರಿಯಾದ ಎಷ್ಟೋ ಸಲ ಪ್ರಭುಪಾದ ಹೇಳ್ತಾ ಇದ್ರು. ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ ಕ್ಲಾಸ್ ಕೊಡ್ತಾ ಇರುವಾಗ ಒಬ್ಬ ನಡುವಲ್ಲಿ ಎದ್ದು ಹೇಳಿದ, ಆರ್ ಯು ಗಾಡ್, ನೀವು ದೇವರ ಅಂತ ಕೇಳಿದ. ಅದಕ್ಕೆ ಪ್ರಭುಪಾದ ಈಗ ನೋಡಿದ್ರು, ಅವನ ಅಂದ್ರೆ ಪ್ಯೂರ್ ಡ್ಯೂಟೀಸ್ ನೋಡುದು ಕೂಡ ಅದು ಟೋಟಲ್ ಸ್ಪಿರಿಚುವಲ್. ಅಂದ್ರೆ ನೋಡುವಾಗಲೇ ಅಲ್ಲಿಗೆ ಅವನಿಗೆ ಆ ರೀತಿಯ ಒಂದು ಎದುರಿಗೆ, ಅಂದ್ರೆ ದೇ ಆರ್ ಸೀಯಿಂಗ್ ಮೀನ್ಸ್ ಅವ್ರದ್ದು ಎಂತ ಒಂದು ಫೋಕಸ್ಡ್ ಅದು ನೋಡುವಂಥದ್ದು. ಮತ್ತು ಸ್ವಲ್ಪ ಹೊತ್ತಿನ ನಂತರ ಪ್ರಭುಪಾದ ಹೇಳಿದರು, ಐ ಆಮ್ ನಾಟ್ ಗಾಡ್, ಐ ಆಮ್ ಸರ್ವೆಂಟ್ ಆಫ್ ಗಾಡ್. ನಾನು ದೇವರಲ್ಲ, ನಾನು ದೇವರ ಸೇವಕ. ಹಾಗೆ ಹೇಳಿ
ಆಗ ಅವ ತಲೆಯನ್ನು ಕೆಳಗೆ ಮಾಡಿದ. ಟೋಟಲ್ ಅವನಿಗೆ ನಾಚಿಕೆ ಆಯಿತು. ಅಂದ್ರೆ ಅವೆಣಿಸಿದ, ಎಸ್ ನಾನು ದೇವರಂತ ಹೇಳ್ತೇನೆ ನಾನು. ಈಗ ತುಂಬಾ ಗುರುಗಳಿದ್ದಾರೆ, ತುಂಬಾ ಈ ಸೋಕಾಲ್ಡ್, ಅವರಾದ್ರೆ ಯಾವ ರೀತಿ ಹೇಳ್ತಾ ಇದ್ರು ಈಗ ಈ ಪ್ರಶ್ನೆಗೆ? ಈಗ ಪ್ರಭುಪಾದ ಈ ರೀತಿ ಹೇಳಿದ್ರು, ಉಳಿದವರು ಯಾವ ರೀತಿ ಹೇಳ್ತಾ ಇದ್ರು? ಹೌದು ನಾನೇ ಹೌದು. ದೇವ್ರು ಅಂತ ಹೇಳ್ತಿದ್ರು. ನಾನೇ ದೇವ್ರು ಅಂತ ಹೇಳಿ. ನಾನೇ ದೇವ್ರು ಅಂತ ಇದ್ರು. ನಿಮ್ಗೆ ಶಕ್ತಿ ಬಂದಿದೆ, ದೇವ್ರದ್ದು ಶಕ್ತಿ ಬಂದಿದೆ ಅಂತ ಹೇಳಿ. ಕಳಿಸಿದ್ದಾರೆ, ದೇವರ ಅವತಾರ ಅಂತ ಹೇಳ್ತಿದ್ರು. ಹಾ, ಹಾಗೆ ತುಂಬಾ ಮಂದಿ ಹೇಳುವವರಿದ್ದಾರೆ. ಪ್ರಭುಪಾದ ಆ ರೀತಿ ಹೇಳಿದ್ರು, ನಾನು ದೇವರ ಸೇವಕ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಹೇಳಿದ್ರು, ನಾನು ದೇವರ ಸೇವಕ ಕೂಡ ಅಲ್ಲ, ನಾನು ದೇವರ ಸೇವಕನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಬೋನಫೈಡ್ ಗುರು. ಈ ಸೋ ಹಂಬಲ್. ಎಷ್ಟು ನಮ್ರತೆ ಪ್ರಭುಪಾದ ನೋಡಿ. ನಾನು ದೇವರ ಸೇವಕ ಕೂಡ ಅಲ್ಲ, ದೇವರ ಸೇವಕನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಕೆಲವು ಸಲ ಪ್ರಭುಪಾದ ಹೇಳ್ತಾ ಇದ್ರು, ಐ ಮೇ ಬಿ ರಾಂಗ್ ಬಟ್ ಕೃಷ್ಣ ಇಸ್ ರೈಟ್. ಐ ಆಮ್ ಸೇಯಿಂಗ್ ವಾಟ್ ಕೃಷ್ಣ ಸೇಸ್. ಕೃಷ್ಣ ಎಂತ ಹೇಳ್ತಾ ಇದ್ದಾನೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಶಿಷ್ಯ ಕೇಳ್ತಾನೆ ಪ್ರಭುಪಾದದ ಪ್ರಶ್ನೆ, ಪ್ರಭುಪಾದ ನಾವೆಲ್ಲ ಸರಿ ಇಲ್ಲ, ಕೃಷ್ಣ ಎಂತ ಹೇಳಿದಾನೆ ಅದನ್ನು ನೀನು ಹೇಳುವ. ಅಂದ್ರೆ ಹಮಾರಿ ಆಗೆ ಗುರು ಹೋ ಯಾರ್ ಜಾರಿ ದೇಖೋ ತಾರೀಖೋ ಕೃಷ್ಣ ಉಪದೇಶ. ಕೃಷ್ಣ ಉಪದೇಶ ಹೇಳಿದ್ರೆ ಆಯ್ತು. ಹಮಾರಿ ಆಗೆ ಗುರು ಹೋ ಯಾರ್ ಚಂದ್ರಬಾಬು ಹೇಳಿದ್ದಾರೆ. ಹಾಗಾಗಿ ಕೃಷ್ಣ ಎಂತ ಹೇಳ್ತಾನೆ ಅದನ್ನೇ ರಿಪೀಟ್ ಮಾಡುವಂಥದ್ದು ಅಷ್ಟೇ. ಈಗ ನಾನು ಪ್ರಭುಪಾದ್ ನೋಡಿ, ಈಗ ನನಗೆ ಈ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ. ಇದಕ್ಕೆ ವ್ಯಾಸಾಸನ ಹೇಳುವಂಥದ್ದು, ಭಾಗವತ ಕ್ಲಾಸ್ ಮಾಡುವಂಥದ್ದು ವ್ಯಾಸಾಸನ. ಹಾಗಾಗಿ ಈ ಸೀಟಲ್ಲಿ ಕೂತ್ಕೊಳ್ಳುವ ಅರ್ಹತೆ ಇಲ್ಲ. ಆದರೆ ಹೇಗೆ ಅಂದ್ರೆ, ನನಗೆ ಈಗ ಒಂದು ಅವಕಾಶ ಸಿಕ್ಕಿದೆ, ಇದರ ಅರ್ಥ ನಾನು ಕ್ವಾಲಿಫೈಡ್ ಅಲ್ಲ. ಹಾಗಾಗಿ ಪ್ರಭುಪಾದ ಎಂತ ಹೇಳ್ತಿದ್ದಾರೆ ಅದನ್ನು ನಾವು ರಿಪೀಟ್ ಮಾಡುವಂಥದ್ದು ಅಷ್ಟೇ. ಎಲ್ಲ ಮೆಸೇಜ್ ಪ್ರಭುಪಾದ ಕೊಟ್ಟಿದ್ದಾರೆ, ನಾವು ಜಸ್ಟ್ ಅದನ್ನು ರಿಪೀಟ್ ಮಾಡುವಂಥದ್ದು. ಹಾಗಾಗಿ ನಮ್ಮ ಇಲ್ಲಿ ರೋಲು ಏನೂ ಅಲ್ಲ. ಈ ಗುರು ಪರಂಪರೆ, ಕೃಷ್ಣ ಗುರು ಪರಂಪರೆ, ಪ್ರಭುಪಾದ್ ಮತ್ತೆ ಗುರು ಇವರೆಲ್ಲ ಇದನ್ನು ಮಾಡ್ತಾರೆ. ನಾವು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್, ನಾವು ಗೊಂಬೆ. ಕುಣಿಸಲು ನೀನು ಕುಣಿಯುವೆ ನಾನು, ಕುಣಿಸಲು ನೀನು ಕುಣಿಯುವೆ ನಾನು, ನಿನ್ನ ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ಹಾಗಾಗಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಗೆ ಈ ಪಾತ್ರ ಸಿಕ್ಕಿದೆ, ನಾವು ಮಾಡ್ತಾ ಇದ್ದೇವೆ. ಈಗ ಈ ಪಾತ್ರಕ್ಕೆ ಬೇರೆಯವ ಬರ್ತಾನೆ, ಭಗವಂತ ಬೇರೆಯವನಿಗೆ ಕೊಡ್ಬೋದು ಪಾತ್ರ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಹಾಗಾಗಿ ಸರಿಯಾದ ಸಂಪ್ರದಾಯದಲ್ಲಿ ಬಂದ, ಸರಿಯಾದ ಗುರು ಪರಂಪರೆಯಿಂದ ಬಂದ ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಒಟ್ಟು ಗುರು ಅಲ್ಲ, ಬೋಗಸ್ ಗುರು ಅಲ್ಲ. ಹಾಗೆ ಅಂತ ಗುರುಗಳನ್ನು ನಾವು ಹೋಗ್ಬೇಕಂತ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು. ಇಲ್ಲಿ ಹೇಳ್ತಾರೆ ಪ್ರಭುಪಾದ ಭಾವಾರ್ಥದಲ್ಲಿ, ಪರಮಾತ್ಮ ತನ್ನ ಸಂಬಂಧ ಮರ್ಯಾದ ಹೊರತು ಅಧಿಕದ ಗುರುವಾಗಲು ಸಾಧ್ಯವಿಲ್ಲ. ನೋಡಿ, ಹೆಚ್ಚಿನವರಿಗೆ ಭಗವಂತನ ಎಂತ ಸಂಬಂಧದ ಗೊತ್ತಿಲ್ಲ. ಈ ಪ್ರಭುಪಾದ ಹೇಳುವಂಥದ್ದು, ಈ ಸೋಕಾಲ್ಡ್ ಗುರುಗಳವರೆಲ್ಲ ಹಾಸ್ಪಿಟಲ್ ಓಪನ್ ಮಾಡುವಂಥದ್ದು, ಸ್ಕೂಲ್ ಓಪನ್ ಮಾಡುವಂಥದ್ದು, ಈ ಸೋಷಲ್ ಸರ್ವಿಸ್ ಎಲ್ಲ ಮಾಡುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ರಿಯಲ್ ಸೋಷಲ್ ಸರ್ವಿಸ್ ಮೀನ್ಸ್ ಕನೆಕ್ಟಿಂಗ್ ಒನ್ಸ್ ಅಗೇನ್ ವಿತ್ ಕೃಷ್ಣ. ಕೃಷ್ಣ ಇಸ್ ದ ರಿಯಲ್ ಫಾದರ್. ನಮ್ಮ ನಿಜವಾದ ತಂದೆ ಕೃಷ್ಣ. ನಮ್ಮ ಸಂಬಂಧ ಕಟ್ಟಾಗಿದೆ, ನಾವು ತಂದೆ ಕೃಷ್ಣನಿಂದ ಬೇರೆ ಆಗಿದ್ದೇವೆ. ಇದನ್ನು ವಾಪಸ್ ಕನೆಕ್ಟ್ ಮಾಡುವಂಥದ್ದು ನಿಜವಾದ ಗುರು. ಹಾಗಾಗಿ ಬೇರೆ ಯಾವುದು ಕೊಟ್ಟರು ಪ್ರಯೋಜನವಿಲ್ಲ. ಪ್ರಭುಪಾದ ಹೇಳುವಂಥದ್ದು,
Other things are all useless. Unless you give Krishna, you will not get satisfaction. And that is the real satisfaction. If you are giving to somebody, you give Krishna. ಇದು ಬೋನಫೈಡ್ ಗುರು ಮಾತ್ರ ಕೊಡುವಂಥದ್ದು, ಬೇರೆ ಯಾವುದು ಕೊಡುವುದಿಲ್ಲ ಬೋನಫೈಡ್ ಗುರು. ಹೇಗೆ ಅಂದ್ರೆ, ನೀವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ನಿಮಗೆ 105 ಡಿಗ್ರಿ ಜ್ವರ ಉಂಟು, 107 ಅಲ್ಲಿ ನಾವು ತೀರಿ ಹೋಗ್ತೇವೆ. ಈಗ ಡಾಕ್ಟರ್ ನೋಡ್ತಾರೆ, ನಮ್ಮ ಚೆಕ್ ಮಾಡ್ತಾರೆ, 105 ಉಂಟು, ನಮಗೆ ಸೂಟೇಬಲ್ ಇಂಜೆಕ್ಷನ್ ಕೊಡ್ತಾರೆ, ನಮಗೆ ಮೆಡಿಸಿನ್ ಕೊಡ್ತಾರೆ. ಹಾಗಾಗಿ ಬೋನಫೈಡ್ ಗುರು ಕೂಡ ನಮ್ಗೆ ಬೇರೆ ಯಾವ ಮದ್ದು ಕೊಡುವುದಿಲ್ಲ, ನಮ್ಗೆ ಸರಿಯಾದ ಮದ್ದು. ನಮ್ಗೆ ಕೂಡ ಆಕ್ಚುಲಿ ನಾವು ರೋಗಗ್ರಸ್ತರು, ಈಗ ವಿ ಆರ್ ಡಿಸೀಸ್ ಪರ್ಸನ್, ನಮ್ಗೆ ಯಾವುದು ಮದ್ದು ಬೇಕು ಅದನ್ನು ಕೊಡುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, without giving Krishna, if you give all these material things, it is of no use. ಅದಕ್ಕೆ ಅರ್ಥವೇ ಇಲ್ಲ, ಬೇರೆ ಯಾವುದು ಕೊಟ್ಟು ಕೂಡ ಅರ್ಥವಿಲ್ಲ ಅದಕ್ಕೆ. ಇದು ಚಿಂತಾಮಣಿ ಇದ್ದಾಗ, ಕೃಷ್ಣ ಚಿಂತಾಮಣಿ ಇದ್ದಾಗೆ. ಚಿಂತಾಮಣಿ ಎದುರು ನೀವು ಅದು ನಿಮ್ಮ ಬೇರೆ ಇದೆಲ್ಲ ಯಾವುದು ಈ ಬೇರೆ ಸ್ಟೋನ್ಸ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇಫ್ ಯು ಆರ್ ಗಿವಿಂಗ್ ಸಮಥಿಂಗ್ ಟು ಸಂಬಡಿ, ದೆನ್ ಯು ಕೃಷ್ಣ. ಇದು ಬೋನಫೈಡ್ ಗುರು ಹೇಳುವಂಥದ್ದು, ಸರಿಯಾದ ಸಂಪ್ರದಾಯದಲ್ಲಿ ಬಂದ, ಪರಂಪರೆಯಲ್ಲಿ ಬಂದ ಗುರು ಹೇಳುವಂಥದ್ದು. ಎಸ್, ಅಸಾಧ್ಯ. ವ್ಯಕ್ತಿಯು ಅಧಿಕೃತ ಗುರುವನ್ನು ಅರಸಬೇಕು ಮತ್ತು ಅವರಲ್ಲಿ ಶರಣಾಗತನಾಗಬೇಕು. ಅಧಿಕೃತ ಅಂದ್ರೆ ಬೋನಫೈಡ್. ಒಟ್ಟು ಎಂತ ಹೇಳುವಂಥದ್ದು, ಗುರುವನ್ನು ಆಕ್ಸೆಪ್ಟ್ ಮಾಡಿದ್ರೆ ನಾವು ಪ್ರಭುಪಾದ ಹೇಳುವಂಥದ್ದು, ಬೋತ್ ವಿಲ್ ಗೋ ಟು ಹೆಲ್. ಒಮ್ಮೆ ಶಿಷ್ಯ ಕೇಳಿದ್ರು, ಪ್ರಭುಪಾದ, ದೇರ್ ಆರ್ ಸೋ ಮೆನಿ ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂಡ್ ದೇ ಸೇ ದೇ ಆರ್ ಆಲ್ಸೋ ಗುರು. ಪ್ರಭುಪಾದ ಹೇಳುವಂಥದ್ದು, ಈಸ್ ಗುರು ಅಂಡ್ ಬೋತ್ ವಿಲ್ ಗೋ ಟು ಹೆಲ್. ಇಬ್ಬರು ನರಕಕ್ಕೆ ಹೋಗ್ತಾರಂತೆ. ಇದ್ರಲ್ಲಿ ಪ್ರಭುಪಾದ ಹೇಳಿದ ಮಾತು, ಇದ್ರಲ್ಲಿ 100ಕ್ಕೆ 100 ಸತ್ಯ. ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ, ಆದ್ರೆ 100ಕ್ಕೆ 100 ಸತ್ಯ. ನಮಗಂತೂ ನಂಬಿಕೆ ಬಂದಿದೆ 100%. ಬೋತ್ ವಿಲ್ ಗೋ ಟು ಹೆಲ್, ನರಕಕ್ಕೆ. ಯಾಕೆಂದ್ರೆ ಕೃಷ್ಣನ ಬಗ್ಗೆ ಹೇಳುವುದಿಲ್ಲವ, ಏಕೆಂದ್ರೆ ಅವರಲ್ಲಿ ಪ್ರಶ್ನೆ ಮಾಡುವುದರಿಂದ ಮತ್ತು ಅವರನ್ನು ಪೂಜಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಸಾಧನೆಗಳನ್ನು ಕಲಿಯಬಹುದು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಇದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸ್ಟಾರ್ಟಿಂಗ್. ನೋಡಿ, ಇದು ಸದಾ ಮೊದಲ ಹಿತವಾಗಿದೆ. ನಾವು ಭೌತಿಕ ಶರೀರವನ್ನು ಪಡೆದಿರುವ ನಮಗಾಗಿ ಅನೇಕ ಧರ್ಮವನ್ನು ವಿಧಿಸಲಾಗಿದೆ. ಅಂದರೆ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೋಡಿ, ಇದು ಇಸ್ ಮೆಟೀರಿಯಲ್. ಮತ್ತೆ ನೆಕ್ಸ್ಟ್ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಅದು ಇಟ್ ಇಸ್ ಸ್ಪಿರಿಚುವಲ್. ಓಕೆ, ಆಚರಿಸೋದು. ಓಕೆ, ಒಬ್ಬನು ಮತ್ತೊಬ್ಬ ಧರ್ಮ ಆಚರಿಸೋದು. ಓಕೆ 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 ನೋಡಿ, ಇದು ಇಂಪಾರ್ಟೆಂಟ್ ಸೆಂಟೆನ್ಸ್ ಲಾಸ್ಟ್ ಆಗ. ಓಕೆ, ಆದರೆ ಒರುವನು ಆಧ್ಯಾತ್ಮಿಕ ಸ್ವರೂಪದ ಮಟ್ಟಕ್ಕೆ ಏರುವ ಮೂಲಕ ವಿಶಿಷ್ಟ ವರ್ಣ ಅಥವಾ ಸಮಾಜದಲ್ಲಿ ಹುಟ್ಟಿದ ಉಪಾಧಿಯನ್ನು ದಾಟುವಷ್ಟು ಭಾಗ್ಯಶಾಲಿಯಾಗಿದ್ದರೆ ಆಗ ಅವನ ಸ್ವಧರ್ಮವು ದೇವೋತ್ತಮ ಪರಮಪುರುಷನ ಸೇವೆಯೊಂದೇ ಆಗಿರುತ್ತದೆ. ನೋಡಿ, ಇದು ನಿಜವಾದ ಸ್ವಧರ್ಮ, ಭಗವಂತನ ಸೇವೆ. ಕೃಷ್ಣ ಪ್ರಜ್ಞೆಯಲ್ಲಿನ ಮುಂದುವರಿದವನ ನಿಜವಾದ ಧರ್ಮ ಭಗವತ್ ಸೇವೆ. ನೋಡಿ, ನಿಜವಾದ ಧರ್ಮ ನಮ್ದು ಇದು ಭಗವತ್ ಸೇವೆ. ವ್ಯಕ್ತಿಯು ಜೀವನದ ಭೌತಿಕ ಕಲ್ಪನೆಯಲ್ಲಿರುವಾಗ ಅವನು ಸಾಮಾಜಿಕ ಸಂಪ್ರದಾಯ ಅನುಸಾರ ಕರ್ತವ್ಯ ನಿರ್ವಹಿಸಬೇಕು. ಆದರೆ ಅವನು ಆಧ್ಯಾತ್ಮದಲ್ಲಿ ಏರಿದಲ್ಲಿ ಕೇವಲ ಪರಮವನ್ನು ಸೇವಿಸಬೇಕು. ಹಾಗಾಗಿ ನಮಗೆ ಕೆಲವರು ಹೇಳ್ತಾರೆ, ತಂದೆ ತಾಯಿಯನ್ನು ನೋಡಬೇಕು, ಮನೆಯನ್ನು ನೋಡಬೇಕು, ಇನ್ನೊಂದು ಮಾಡಬೇಕು, ಈ ರೀತಿಯಲ್ಲಿ ಹೇಳ್ತಾರೆ. ಆದರೆ ಹೇಗೆ ಅಂದರೆ, ಎಸ್, ಇದನ್ನೆಲ್ಲ ನೋಡ್ಬೇಕು. ಯಾವಾಗ? ಈಗ ನಾವು ಭಗವಂತನ ಸೇವೆ ಮಾಡದಿದ್ರೆ ಇದನ್ನೆಲ್ಲ ನೋಡ್ಬೇಕು, ಆಗ ನಾವು ತಪ್ಪಿತಸ್ಥರು. ಈಗ ಭಗವಂತನ ಸೇವೆಗೆ ಬಂದ್ರೆ ಭಗವಂತ ನೋಡಿಕೊಳ್ತಾನೆ. ಈಗ ಯಾರು ಭಗವಂತನ ಸೇವೆ ಮಾಡುವುದಿಲ್ಲ, ಅವ ತಂದೆ ತಾಯಿಗಳನ್ನು ನೋಡದಿದ್ರೆ ಈಸ್ ಎ ಕಲ್ಪ್ರೇಟ್. ಈ ಅಷ್ಟು ನೋಡ್ಬೇಕು. ಅವ
ಹಾಗಾಗಿ ಭಗವತ್ ಸೇವೆ ತುಂಬಾ, ಯಾಕೆಂದ್ರೆ ಭಗವಂತನ ಸೇವೆ ಮಾಡುವಂಥದ್ದು ಟಾಪ್ ಮೋಸ್ಟ್. ಭಗವಂತ ವ್ಯವಸ್ಥೆ ಮಾಡ್ತಾನಂತೆ. he will personally take care. ಪರ್ಸನಲಿ ಟೇಕ್ ಕೇರ್. ನೋಡಿ, ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ, ಹೇಗೆ ಇದು ತುಂಬಾ ರಿಲೆವೆಂಟ್ ಉದಾಹರಣೆ. ಒಂದು ಹೇಳ್ತೇನೆ. ಒಂದು ನೋಡಿ, ಇವರು ಬಾಂಬೆ ಒಂದು ಡಿವೋಟಿ, ಇದು ಫುಲ್ ಟೈಮ್ ಡಿವೋಟಿ. ಅವರು ಬಾಂಬೆಯಲ್ಲಿ ಇದ್ರು, ವೃಂದಾವನ್ಗೆ ಹೋಗಿದ್ರು. ವೃಂದಾವನದಿಂದ ಅವರು ಹೊರಡುವಾಗ ಅವರು ಇಲ್ಲಿ ಡೆಲ್ಲಿಗೆ ಬರಬೇಕಲ್ಲ ವೃಂದಾವನದಿಂದ ಫ್ಲೈಟಲ್ಲಿ. ಹಾಗೆ ಅವರಿಗೆ ಆ ದಿವಸ ಎಂತಾಯ್ತು ಅಂದ್ರೆ ವಾಪಸ್ ದರ್ಶನ ಮಾಡ್ಬೇಕಂತ ಅವರಿಗೆ ಆಯ್ತಂದ್ರೆ ವೃಂದಾವನದಲ್ಲಿ ಕೃಷ್ಣ ಬಲರಾಮ್ ಮತ್ತೆ ರಾಧಾ ಮಾಧವ್ ಮತ್ತೆ ಗೌರವಿತಾಯಿ, ಏನೋ ಅವರಿಗೆ ಒಳಗಿಂದ ಪರಮಾತ್ಮ ಇನ್ಸ್ಪಿರೇಟ್, ಸೀನಿಯರ್ ಡ್ಯೂಟಿ ಅವರು. ಹಾಗೆ ಎಂತಾಯ್ತು, ಅವರು ಪ್ಯಾಕ್ ಎಲ್ಲ ಮಾಡಿದ್ರು. ಪ್ಯಾಕ್ ಮಾಡಿ ಎಲ್ಲ ಬಂದು ರೂಮಿಂದ ಎಲ್ಲ ವಿಕೆಟ್ ಎಲ್ಲ ಮಾಡಿದ್ರು. ಗಾಡಿಯಲ್ಲಿದ್ದರು, ಯಾಕೆಂದ್ರೆ ಅವ್ರಿಗೆ ಲೇಟ್ ಆಗ್ತದೆ, ಡೆಲ್ಲಿಗೆ ಹೋಗ್ಬೇಕಲ್ಲ, ಒಂದು 3 ಗಂಟೆ ಉಂಟು, ಹಾಗೆ ಸಮಯ ಇಲ್ಲ, ಮತ್ತೆ ಫ್ಲೈಟ್ ಕೂಡ ಮಿಸ್ ಆಗ್ತದೆ ಅಂತ. ಅದು ಕೂಡ ಅವರು ಲಾಸ್ಟ್ಗೆ ಭಗವಂತ ಅಷ್ಟು ಇನ್ಸ್ಪೈರ್ ಮಾಡಿದ್ದಕ್ಕೆ ಅವರು ಒಳಗೆ ಹೋದ್ರು ಅಂತ. ಅಡ್ಡ ಬೀಳುವಾಗ ಅವರಿಗೆ ಗಾರ್ಲ್ಯಾಂಡ್ ಕೊಟ್ಟರು, ಯಾಕಂದ್ರೆ ಅವರು ಸೀನಿಯರ್ ಡ್ಯೂಟಿ. ಭಗವಂತನಿಗೆ ಹಾಕಿದ ಗಾರ್ಲ್ಯಾಂಡ್ ಅವರಿಗೆ ಕೊಟ್ಟರು. ಯೂಶುವಲಿ ಅವ್ರ ಗಾರ್ಲ್ಯಾಂಡ್ ಅಂತಂದ್ರೆ ಅಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಜೂನಿಯರ್ ಡ್ಯೂಟೀಸ್ ಕೊಡ್ತಾರೆ ಅವರು, ದೇವರಿಗೆ ಹಾಕಿದ ಗಾರ್ಲ್ಯಾಂಡ್. ಸ್ವಲ್ಪ ಸ್ಮೆಲ್ ಮಾಡ್ತಾರೆ, ಸನ್ಯಾಸನವರೆಲ್ಲ ಹಾಗೆ ಮಾಡೋದು. ಇವರು ಸೀನಿಯರ್ ಡ್ಯೂಟಿ, ಅವ್ರು ಕೊಡ್ತಾರೆ. ಹಾಗೆ ಆ ದಿವಸ ಅವ್ರು ಕೊಡ್ಲಿಲ್ಲ. ಅವರಿಗೆ ಅದು ನನ್ನ ಹತ್ರ ಇಟ್ಕೊಳ್ಳುವಂತ ಆಯ್ತಂತ ಅವರಿಗೆ ಆ ಗಾರ್ಲ್ಯಾಂಡ್, ದೊಡ್ಡ ಗಾರ್ಲ್ಯಾಂಡ್. ಮತ್ತೆ ಗಾಡಿಯಲ್ಲಿ ಹೋಗುವಾಗ ಕೂಡ ಹಾಗೆ ಅಂತೆ, ಅದನ್ನು ಜೋಪಾನವಾಗಿರ್ತಂತೆ ಬ್ಯಾಗಲ್ಲಿ. ಮತ್ತೆ ಏರ್ಪೋರ್ಟ್ ಅಲ್ಲಿ ವಾಪಸ್ ಅದು ನೋಡ್ತಾ ಇದ್ರಂತೆ, ಏನೋ ಅವ್ರಿಗೆ ಒಂದು ಅಟ್ರಾಕ್ಷನ್ ಬಂದಂತೆ. ಮತ್ತೆ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ರಂತೆ. ಅವ್ರ ಹತ್ತಿರ ಒಂದು ಆ ವೃಂದಾವನಕ್ಕೆ ತುಂಬಾ ಹೆಲ್ಪ್ ಮಾಡಿದ ಒಂದು ಅವರ ಮಗಳು ಅಲ್ಲಿ ಬಂದ್ರಂತೆ. ಆಗ ಅವ್ರಿಗೆ ಶಾಕ್ ಆಯ್ತಂತೆ, ಆ ವೃಂದಾವನ ಟೆಂಪಲ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅವ್ರು ಕೇಳಿದಂತೆ, ನೀವೇನು ಇಲ್ಲಿ ಅಂತ ಕೇಳಿದ್ರಂತೆ. ಅದು ಕೂಡ ಇವ್ರಿಗೆ ಲಾಸ್ಟ್ ಸೀಟ್ ಸಿಕ್ತಂತೆ ಅಲ್ಲಿ. ಅದಕ್ಕೆ ಇದರ್ನೇ ಹಾಗೆ ಲಾಸ್ಟ್ಗೆ ಎಂತಾಯ್ತು, ಇವರು ಕೇಳಿದಂತೆ, ಯಾಕೆ ಇಲ್ಲಿ ಅಂತ. ನನ್ನ ತಂದೆ ತೀರಿ ಹೋದ್ರು. ಇಲ್ಲೇ ಇದ್ದಾರೆ. ಆ ತೀರಿ ಹೋದವರು ಆ ವೃಂದಾವನ್, ನಮ್ದು ಕೃಷ್ಣ ಬಲರಾಮ್ ಟೆಂಪಲ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರು ಆ ಗಾರ್ಲ್ಯಾಂಡ್, ಅವ್ರಿಗೆ ಗೊತ್ತಾಯ್ತು, ಗಾರ್ಲ್ಯಾಂಡ್ ಅನ್ನು ಅವ್ರಿಗೆ ಕೊಟ್ಟರು, ಮತ್ತೆ ಅವರಿಗೆ ಹಾಕಿದ. ಇದನ್ನು ಯಾಕೆ ಹೇಳಿದ ಅಂದ್ರೆ, ಭಗವಂತ ಮರೆಯುವುದಿಲ್ಲ, ಯಾರು ಸೇವೆ ಮಾಡಿದಾನೆ ಮರೆಯುವುದಿಲ್ಲ. ಹಾಗಾಗಿ ಇವರ ಮೂಲಕ, ಇವರಿಗೆ ಜಸ್ಟ್ ಪಪೆಟ್ ಇನ್ಸ್ಟ್ರೂಮೆಂಟ್. ಇವರು ಹೇಳುವಂಥದ್ದು, ನನಗೆ ಈ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಪೂರ್ತಿ ಭಗವಂತನ ಮೇಲೆ ನಾನು ಜಸ್ಟ್ ಒಂದು ಗೊಂಬೆ, ಗೊತ್ತಾಯ್ತು ನನಗೆ. ಯಾಕೆಂದ್ರೆ ನನಗೆ ಅಷ್ಟು ಇನ್ಸ್ಪಿರೇಷನ್ ಒಳಗೆ ಹೋಗುವ ಅಂತ. ಮತ್ತೆ ಗಾರ್ಲ್ಯಾಂಡ್ ಅನ್ನು ಅವರೇ ಇಟ್ಟರು, ಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ ಅವರಿಗೆ. ಮತ್ತೆ ಅಲ್ಲಿ ಹೋಗುವಾಗ ಈ ರೀತಿ ಆಯ್ತು. ಯಾರಿಗೆ ಗಾರ್ಲ್ಯಾಂಡ್ ಆಗಿದ್ದಾರೆ, ತಿರುವುದವರು, ಪ್ರಾಯದವರು, ಅವ್ರು ತುಂಬಾ ಸೇವೆ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ. ಹಾಗಾಗಿ ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಈಗ ಒಬ್ಬ ಭಗವತ್ ಸೇವೆ ಮಾಡಿದ್ರೆ ಅವನಿಗೆ ಅವನ ಬೇರೆ ಸ್ವಧರ್ಮ, ಬೇರೆ ಅವನ ಜವಾಬ್ದಾರಿ ಅದೆಲ್ಲ ಭಗವಂತ ನೋಡಿಕೊಳ್ತಾನೆ. ಈಗ ನೋಡಿ, ಭಗವಂತ ಹೇಗೆ ನೋಡಿಕೊಂಡ, ಹೇಗೆ ಗಾರ್ಲ್ಯಾಂಡ್ ಕೊಟ್ಟ. ಭಕ್ತಿ ಮಾಡ್ತಾ ಮಾಡ್ತಾ ದಿವಸ ಹೋದಾಗೆ ನಮ್ಗೆ ಭಗವಂತನ ಮೇಲೆ ನಂಬಿಕೆ ಜಾಸ್ತಿ 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 ಆಗುವಂತ. ಎಸ್, ಭಗವಂತ ನೋಡಿಕೊಳ್ತಾನೆ. ಎಸ್, ಓಕೆ. ಈಗ ಮುಕ್ತಾಯ ಮಾಡೋ ಮುಂಚೆ ಛಾಯಾದೇವಿ ಮಾತಾಜಿದು ಮಗ ನಿನ್ನೆ ತೀರಿ ಹೋದ್ರು. ಹಾಗಾಗಿ ನಾವು ಇವತ್ತು ಎಲ್ಲರೂ ಸೇರಿ ಒಂದು ಬಾರಿ
ಹರೇ ಕೃಷ್ಣ ಮಂತ್ರವನ್ನು ಒಟ್ಟಾಗಿ ನಾವು ಹೇಳುವ. ಹಾಗಾಗಿ ಅವರ ಮಗನ ಆತ್ಮಕ್ಕೆ ಭಗವಂತ ಒಳ್ಳೆ ವ್ಯವಸ್ಥೆ ಮಾಡಲಿ ಅಂತ ನಾವು ಪ್ರಾರ್ಥಿಸುವ. ಹಾಗಾಗಿ ಒಟ್ಟಿಗೆ ನಾವು ಹೇಳುವ. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ, ಒಂದು ನಿಮಿಷ. ನಾನು ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಿ. ಓಕೆ. ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ಕೋಟಿ ವೈಷ್ಣವ की जय. नामाचार्य श्री हरिदास ठाकुर जी. हरे कृष्ण. ಧನ್ಯವಾದ. ಧನ್ಯವಾದಗಳು.